ಹರೇ ಕೃಷ್ಣ. ಭಗವದ್ಗೀತೆ ತರಗತಿಗೆ ಎಲ್ಲರಿಗೂ ಸ್ವಾಗತ. ಅಧ್ಯಾಯ 9 ರಾಜವಿದ್ಯಾ ರಾಜಗುಹ್ಯ ಯೋಗ. ಮೊದಲಿಗೆ ಪ್ರಾರ್ಥನೆಯನ್ನು ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರಿಂತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ತರಗತಿಗೆ ಎಲ್ಲರಿಗೂ ಸ್ವಾಗತ. ರಾಜವಿದ್ಯಾ ರಾಜಗುಹ್ಯ ಯೋಗ ಇದನ್ನು ಪ್ರಾರಂಭ ಮಾಡುವ ಮೊದಲು 8ನೇ ಅಧ್ಯಾಯದಲ್ಲಿ ನಾವು ಏನು ತಿಳಿದುಕೊಂಡ್ವಿ ಅಂತ ನೋಡೋಣ. 8ನೇ ಅಧ್ಯಾಯದಲ್ಲಿ ಅರ್ಜುನ ಭಗವಂತನಲ್ಲಿ ಮಹತ್ವದ ಪ್ರಶ್ನೆಯನ್ನು ಕೇಳುತ್ತಾನೆ. ಅಂತ್ಯಕಾಲದಲ್ಲಿ ನಿನ್ನ ಸ್ಮರಣೆ ಹೇಗೆ ಮಾಡುವುದು ಅಂತ. ಅದಕ್ಕೆ ಭಗವಂತ ಹೇಳ್ತಾನೆ, ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸುವುದಕ್ಕೆ ಅಭ್ಯಾಸವನ್ನು ಮಾಡಬೇಕು. ಸಾವನ್ನು ತುಂಬಾ ಸಂತೋಷದಿಂದ ಎದುರಿಸೋದು ಹೇಗೆ ಅಂತ ನಾವು ತಿಳಿದುಕೊಂಡ್ವಿ. ಸಾವಿನ ಸಮಯದಲ್ಲಿ ಭಗವಂತನನ್ನು ಸ್ಮರಿಸಿದ್ರೆ ಭಗವತ್ ಪ್ರಾಪ್ತಿ ಆಗುತ್ತೆ. ಇಲ್ಲದಿದ್ರೆ ನಾವು ಸಾವಿನ ಸಮಯದಲ್ಲಿ ಯಾವ ಒಂದು ಭಾವನೆಯಿಂದ ದೇಹವನ್ನು ಬಿಡ್ತೇವೋ ಅದೇ ದೇಹವು ಸಿಗ್ತದೆ. ಅದಾದ ಮೇಲೆ ಹೇಗೆ ಈ 14 ಲೋಕಗಳಿಂದ, ಈ ಜನ್ಮ ಮೃತ್ಯು ಜರಾ ವ್ಯಾಧಿಯಿಂದ ಹೇಗೆ ಹೊರಗೆ ಬರೋದು ಅಂತ ನಾವು ತಿಳಿದುಕೊಂಡ್ವಿ. ನಂತರ ಭಗವಂತ ವೇದಗಳನ್ನು ಅಭ್ಯಾಸ ಮಾಡುವುದರಿಂದ, ಯಾಗ ಯಜ್ಞಗಳನ್ನು ಮಾಡುವುದಾಗಲಿ, ತಪಸ್ಸನ್ನು ಮಾಡುವುದಾಗಲಿ, ಇದೆಲ್ಲವೂ ಮಾಡೋದ್ರಿಂದ ಬರುವ ಫಲ ಭಕ್ತಿಯೋಗ ಮಾಡೋದ್ರಿಂದ ಕಳೆದುಕೊಳ್ಳಬೇಕಾಗಿಲ್ಲ, ಇದೆಲ್ಲವೂ ಬರುತ್ತೆ ಅಂತ ಹೇಳ್ತಾನೆ. ಈ 9ನೇ ಅಧ್ಯಾಯ ರಾಜವಿದ್ಯಾ ರಾಜಗುಹ್ಯ ಯೋಗ. ಇಲ್ಲಿ ಗುಹ್ಯತರ ಗುಹ್ಯತಮ. ಗುಹ್ಯ ಅಂದ್ರೆ ಕಾನ್ಫಿಡೆನ್ಷಿಯಲ್, ಗುಹ್ಯತರ ಮೋರ್ ಕಾನ್ಫಿಡೆನ್ಷಿಯಲ್, ಗುಹ್ಯತಮ ಮೋಸ್ಟ್ ಕಾನ್ಫಿಡೆನ್ಷಿಯಲ್. ಇಲ್ಲಿ 3ಕ್ಕೆ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಗುಹ್ಯ ಅಂತ ಹೇಳಿದ್ರೆ ಬ್ರಹ್ಮನ್ ಸಾಕ್ಷಾತ್ಕಾರ, ಅಂದ್ರೆ ಜ್ಞಾನಿನವರಿಗೆ ತಿಳಿದಿರುತ್ತೆ ನಾನು ಈ ದೇಹವಲ್ಲ, ನಾನು ಆತ್ಮ. ಇಲ್ಲಿ ಸಚ್ಚಿತ್ ಆನಂದದಲ್ಲಿ ಸತ್, ಇದು ಗುಹ್ಯ ಅಂತ ಹೇಳಲಾಗ್ತದೆ, ಬ್ರಹ್ಮನ್ ಸಾಕ್ಷಾತ್ಕಾರ. ನಂತರ ಗುಹ್ಯತರ ಯೋಗಿನವರು ಅಂದ್ರೆ ಅವರಿಗೆ ಪರಮಾತ್ಮ ಸಾಕ್ಷಾತ್ಕಾರ ಆಗ್ತದೆ. ಸಚ್ಚಿತ್ ಅವರಿಗೆ ನಾನು ಈ ದೇಹವಲ್ಲ, ಆತ್ಮ ಅಂತ ತಿಳಿದಿರುತ್ತೆ ಮತ್ತು ಪರಮಾತ್ಮನ ಬಗ್ಗೆ ಗೊತ್ತಿರುತ್ತೆ. ಸಚ್ಚಿತ್ ಅಂತ ಹೇಳಿದ್ರೆ, ಸತ್ ಅಂದ್ರೆ ಎಟರ್ನಲ್, ಶಾಶ್ವತ, ಇದು ಚಿತ್ ಅಂದ್ರೆ ನಾಲೆಜ್, ಜ್ಞಾನ. ನಂತರ ಗುಹ್ಯತಮ ಭಕ್ತನಿಗೆ ಭಗವಾನ್ ಸಾಕ್ಷಾತ್ಕಾರ ಆಗುವಂಥದ್ದು. ಇಲ್ಲಿ ಸಚ್ಚಿತ್ ಆನಂದ, ಇಲ್ಲಿ ಶಾಶ್ವತವಾಗಿರುವಂಥದ್ದು ಮತ್ತು ಜ್ಞಾನ ಮತ್ತು ಆನಂದ ಎಲ್ಲವೂ ಸಿಗ್ತದೆ. ಅಂದ್ರೆ 5 ರಸಗಳಲ್ಲಿ ಭಗವಂತನ ಸೇವೆಯನ್ನು ಮಾಡ್ತಾರೆ ಇಲ್ಲಿ. ಶಾಂತರಸ, ದಾಸ್ಯರಸ, ಸಾಕ್ಯರಸ, ವಾತ್ಸಲ್ಯ ರಸ, ಮಾಧುರ್ಯ ರಸದಲ್ಲಿ. ಇಲ್ಲಿ ಮೊದಲನೆಯ ಅಧ್ಯಾಯದಿಂದ 6ನೇ ಅಧ್ಯಾಯವನ್ನು ಗುಹ್ಯ ಅಂತ ಹೇಳಿದ್ರೆ ದೇಹ ಮತ್ತು ಆತ್ಮದ ಬಗ್ಗೆ. ನಂತರ 7ರಿಂದ 8ನೇ ಅಧ್ಯಾಯ ಇದು ಗುಹ್ಯತರ, ಆತ್ಮ ಪರಮಾತ್ಮನ ಬಗ್ಗೆ. 9ನೇ ಅಧ್ಯಾಯ ಇದು ಗುಹ್ಯತಮ, ಕೇವಲ ಭಕ್ತಿ ಬಗ್ಗೆ. ಯಾರಿಗೆಲ್ಲ ಕೃಷ್ಣನನ್ನು ತಿಳಿಬೇಕು ಅವರಲ್ಲಿ 2 ಅರ್ಹತೆಗಳಿರ್ಬೇಕಂತೆ. ಭಕ್ತಿಯಲ್ಲಿ ಶ್ರದ್ಧೆ ಮತ್ತೆ ಅಸೂಯ ರಹಿತರಾಗಿರ್ಬೇಕು. ಹಾಗೆ ಇಲ್ಲಿ 7ನೇ ಅಧ್ಯಾಯ ಮತ್ತು 9ನೇ ಅಧ್ಯಾಯದಲ್ಲಿ ಒಂದು ಸಿಮಿಲಾರಿಟೀಸ್ ಇದೆ. 7ನೇ ಅಧ್ಯಾಯದ ಮತ್ತೆ 9ನೇ ಅಧ್ಯಾಯ ಮೊದಲನೇ 1-2 ಶ್ಲೋಕ. ನಂತರ ಕೃಷ್ಣನ ಬಗ್ಗೆ ತಿಳಿಯುವುದು, ಇದು 4ರಿಂದ 7ನೇ ಶ್ಲೋಕದಲ್ಲಿ ನೋಡ್ಬೋದು. ಇದು 7ನೇ ಅಧ್ಯಾಯ ಆದ್ರೆ 9ನೇ ಅಧ್ಯಾಯದಲ್ಲಿ 4ರಿಂದ 10ನೇ ಶ್ಲೋಕ. ನಂತರ ಕೃಷ್ಣನ ಬೇರೆ ಬೇರೆ ಶಕ್ತಿಗಳು ಮತ್ತು ಹೇಗೆ ಈ ಭೌತಿಕ ಲೋಕಕ್ಕೆ ಕನೆಕ್ಷನ್ ಆಗಿರುವಂಥದ್ದು, ಪರಾಶಕ್ತಿ ಹೇಗೆ ಮಿಸ್ಯೂಸ್ ಮಾಡೋದು, ಇದನ್ನ 7ನೇ ಅಧ್ಯಾಯದಲ್ಲಿ 8ರಿಂದ 12ನೇ ಶ್ಲೋಕ. ನೀರಿನಲ್ಲಿ ರುಚಿ ಹೀಗೆ ನೋಡ್ಬೋದು. 9ನೇ ಅಧ್ಯಾಯದಲ್ಲಿ 16ರಿಂದ 19ನೇ ಶ್ಲೋಕದಲ್ಲಿ ನೋಡಿ. ಇನ್ನು ದೇವತಾರಾಧನೆ ಮಾಡುವ ಬಗ್ಗೆ 7ನೇ ಅಧ್ಯಾಯದಲ್ಲಿ 20ರಿಂದ 23ನೇ ಶ್ಲೋಕದಲ್ಲಿ ನೋಡಿದ್ರೆ, 9ನೇ ಅಧ್ಯಾಯದಲ್ಲಿ 25ರಿಂದ 28ನೇ ಶ್ಲೋಕ ಇದು ದೇವತಾರಾಧನೆ ಮತ್ತು ಕೃಷ್ಣನ ಆರಾಧನೆ ಬಗ್ಗೆ. ನಂತರ 7ನೇ ಅಧ್ಯಾಯದಲ್ಲಿ 26ರಿಂದ 27ನೇ ಶ್ಲೋಕದಲ್ಲಿ
ನಿರಾಕಾರವಾದಿಗಳು, ಭಗವಂತನಿಗೆ ರೂಪ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ 9ನೇ ಅಧ್ಯಾಯದಲ್ಲಿ 11ರಿಂದ 15ನೇ ಶ್ಲೋಕದಲ್ಲಿ ನಿರಾಕಾರವಾದಿ ಮತ್ತು ಭಕ್ತರ ನಡುವಿನ ವ್ಯತ್ಯಾಸವನ್ನು ತಿಳಿಯಬಹುದು. ಸೊ 7ನೇ ಅಧ್ಯಾಯ ಮತ್ತು 9ನೇ ಅಧ್ಯಾಯದಲ್ಲಿ ಒಂದು ವ್ಯತ್ಯಾಸ ಅಂತ ಹೇಳಿದ್ರೆ, ಇಲ್ಲಿ 9ನೇ ಅಧ್ಯಾಯದಲ್ಲಿ ಎಲ್ಲವೂ ವಿವರವಾಗಿ ನೀಡಿದ್ದಾರೆ. ಹೇಗೆ ಅಂತ ಹೇಳಿದ್ರೆ, ಈಗ ನೀವು ಹೈಸ್ಕೂಲ್ ಅಲ್ಲಿ ಈಗ ಸೋಷಿಯಲ್ ಸೈನ್ಸ್ ಅಂತ ಇದ್ರೆ PUC ಗೆ ಬಂದಾಗ ಅಲ್ಲಿ ಆ ಫಿಸಿಕ್ಸ್ ಹೇಳುವಂತದ್ದೇ ಮೇನ್ ಆಗ್ತದೆ. ಇಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಎಲ್ಲ ಒಟ್ಟಿಗೆ ಇದ್ರೆ ಹೈಸ್ಕೂಲ್ ಅಲ್ಲಿ ಸೈನ್ಸ್ ಅಂತ ಹೇಳ್ತಾರೆ. ಅಲ್ಲಿ ಇದು ಸೈನ್ಸ್ ಅಲ್ಲಿ, ಸಾರಿ ಸೋಷಿಯಲ್ ಸೈನ್ಸ್ ಅಲ್ಲ, ಸೈನ್ಸ್ ಅಲ್ಲಿ. ಸೊ ಇಲ್ಲಿ PUC ಗೆ ಬಂದಾಗ ಫಿಸಿಕ್ಸೇ ಒಂದು ಮೇನ್ ಸಬ್ಜೆಕ್ಟ್ ಆಗುತ್ತೆ. ಅದೇ ರೀತಿ ಇಲ್ಲಿ 9ನೇ ಅಧ್ಯಾಯದಲ್ಲಿ ಎಲ್ಲವೂ ವಿವರವಾಗಿ ತಿಳಿಸಲಾಗ್ತದೆ. ಈಗ 9ನೇ ಅಧ್ಯಾಯದ ಅವಲೋಕನ. ಇಲ್ಲಿ 1ನೇ ಶ್ಲೋಕದಿಂದ 3ನೇ ಶ್ಲೋಕದಲ್ಲಿ ಕೃಷ್ಣನು ತನ್ನ ರಹಸ್ಯಮಯ ಜ್ಞಾನವನ್ನು ಸ್ತುತಿಸ್ತಾನೆ. ನಂತರ ಐಶ್ವರ್ಯ ಜ್ಞಾನ, ಕೃಷ್ಣಸ್ ರಿಲೇಶನ್ಶಿಪ್ ವಿತ್ ದಿಸ್ ವರ್ಲ್ಡ್, 4ರಿಂದ 10ನೇ ಶ್ಲೋಕ. ಡಿಫರೆಂಟ್ ಟೈಪ್ ಆಫ್ ವರ್ಷಿಪರ್, 11ರಿಂದ 25ನೇ ಶ್ಲೋಕ. ದ ಗ್ಲೋರೀಸ್ ಆಫ್ ಕೃಷ್ಣ ಭಕ್ತಿ, 26ರಿಂದ 34ನೇ ಶ್ಲೋಕ ಅಂತ ಹೇಳಿದ್ರೆ, 1ರಿಂದ 3ನೇ ಶ್ಲೋಕ ಅದರಲ್ಲಿ ಈ ಜ್ಞಾನವನ್ನು ಪಡೆಯುವುದು ಹೇಗೆ ಅಂತ ಭಗವಂತ ತಿಳಿಸ್ತಾನೆ. ಜ್ಞಾನವನ್ನು ಪಡೆಯಲು ಅರ್ಹತೆ, ಈ ಜ್ಞಾನ ಎಷ್ಟು ಮಹತ್ವದ್ದು ಅಂತ ತಿಳಿಸ್ತಾನೆ. ನಂತರ 4ರಿಂದ 10ನೇ ಶ್ಲೋಕದಲ್ಲಿ ಭಗವಂತ ಹೇಗೆ ಅಚಿಂತ್ಯವಾಗಿದ್ದಾರೆ, ಈ ಜಗತ್ತಿನೊಂದಿಗೆ ಹೇಗೆ ಅಚಿಂತ್ಯವಾಗಿ ಕನೆಕ್ಟ್ ಆಗಿದ್ದಾರೆ ಅನ್ನೋದನ್ನು ತಿಳಿದುಕೊಳ್ಳಲಿದ್ದೇವೆ. 11ರಿಂದ 25ನೇ ಶ್ಲೋಕದಲ್ಲಿ ಜನರು ಪರಮಾತ್ಮನ ಬಗ್ಗೆ ತಿಳಿದ ಮೇಲೂ ಕೂಡ ಭಕ್ತಿ ಮಾರ್ಗವನ್ನು ಅನುಸರಿಸದೇ ಇರುವವರ ಬಗ್ಗೆ ಭಗವಂತ ಹೇಳ್ತಾರೆ, ಯಾರು ಅವರು ಅಂತ ಹೇಳಿ. ನಂತರ 26ರಿಂದ 34ನೇ ಶ್ಲೋಕದಲ್ಲಿ ಭಕ್ತಿ ಮಾರ್ಗದ ಮಹಿಮೆ ಬಗ್ಗೆ ವಿವರಿಸಲಾಗಿದೆ. ಈ ಭಾಗದಲ್ಲಿ ಭಗವಂತ ಮತ್ತು ಭಕ್ತರ ನಡುವೆ ಸ್ನೇಹ ಸಂಬಂಧ ಇದರ ಬಗ್ಗೆ ವಿವರಿಸಲಾಗಿದೆ. ಕೃಷ್ಣ ಹೇಗೆ ಭಕ್ತಿಗೆ ಸ್ಪಂದಿಸ್ತಾರೆ ಅನ್ನೋದನ್ನು ನಾವು ನೋಡಲಿದ್ದೇವೆ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀ ಭಗವಾನುವಾಚ ಇದಂ ತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೆ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷಸೆ ಅಶುಭಾತ್. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಪ್ರಿಯಾರ್ಜುನನೇ, ನಿನಗೆ ನನ್ನ ವಿಷಯದಲ್ಲಿ ಎಂದೂ ಅಸೂಯೆ ಇಲ್ಲವಾದುದರಿಂದ ನಿನಗೆ ಈ ಗುಹ್ಯತಮ ಜ್ಞಾನವನ್ನು, ಸಾಕ್ಷಾತ್ಕಾರವನ್ನು ತಿಳಿಸಿಕೊಡುತ್ತೇನೆ. ಇದನ್ನು ತಿಳಿದು ನೀನು ಐಹಿಕ ಬದುಕಿನ ಸಂಕಟಗಳಿಂದ ಪಾರಾಗುತ್ತೀಯೇ. ಇಲ್ಲಿ ಕೃಷ್ಣ ಮನುಷ್ಯ ರೂಪದಲ್ಲಿ ಕಾಣಿಸಿಕೊಂಡಾಗ ನಾವು ಅಂದುಕೊಳ್ತೇವೆ ಕೃಷ್ಣ ಸಾಮಾನ್ಯ ಮನುಷ್ಯ ಅಂತ. ಆ ರೀತಿ ಭಗವಂತನನ್ನು ನಮ್ಮಂತೆ ಎಂದು ನಾವು ಭಾವಿಸಿದ್ರೆ ಅದು ನಮಗೆ ಅವನ ಮೇಲೆ ಅಸೂಯೆ ಅಂತ ಹೇಳಲಾಗ್ತದೆ. ಯಾರು ಆ ರೀತಿಯಾಗಿ ತಿಳಿತಾರೆ ಅವರಿಗೆ ಭಗವಂತನ ಮೇಲೆ ಅಸೂಯೆ ಅಂತ ಹೇಳಿ, ಅಂದ್ರೆ ಅವರು ಭಗವಂತನ ಒಂದು ಸುಪ್ರಮಸಿಯನ್ನು ಒಪ್ಪಿಕೊಳ್ಳೋದಿಲ್ಲ. ಇಲ್ಲಿ ಅರ್ಜುನನಿಗೆ ಅಸೂಯೆ ಇಲ್ಲ, ಅದಕ್ಕೆ ಇಲ್ಲಿ ಭಗವಂತ ಅರ್ಜುನನನ್ನು ಅನಸೂಯ ಅಂತ ಕರೀತಾನೆ. ಹಾಗಾಗಿ ಅರ್ಜುನನನ್ನು ಆಯ್ಕೆ ಮಾಡುವಂಥದ್ದು ಈ ಒಂದು ರಹಸ್ಯವಾದ ಜ್ಞಾನವನ್ನು ತಿಳಿಸಿಕೊಳ್ಳೋದಕ್ಕೋಸ್ಕರ. ಕೃಷ್ಣ ಸ್ವತಃ ಭೂಮಿಗೆ ಬಂದು ಅವರ ಬಗ್ಗೆ ಹೇಳುವಾಗ ಕೆಲವರು ತಿಳಿತಾರೆ, ಯಾಕೆ ಕೃಷ್ಣ ಅವರ ಬಗ್ಗೆ ಹೇಳ್ತಾರೆ, ಇದು ನನ್ನ ಸೃಷ್ಟಿ, ಇದು ನನ್ನ ಲೋಕ ಅಂತ ಹೇಳಿ. ಈಗ ಒಂದು ವೇಳೆ ಕೃಷ್ಣ ಈ ಭೂಮಿಗೆ ಬಂದಿಲ್ಲ ಅಂತ ಹೇಳಿದ್ರೆ, ಈ ಲೀಲೆಗಳನ್ನು ಮಾಡಿಲ್ಲ ಅಂತ ಹೇಳಿದ್ರೆ, ಈ ಭಗವದ್ಗೀತೆಯನ್ನು ಬೋಧಿಸಿಲ್ಲ ಅಂತ ಹೇಳಿದ್ರೆ ಹೇಗೆ ನಮಗೆ ಇದು ಗೊತ್ತಾಗ್ತಿತ್ತು? ಈಗ ಆಚಾರ್ಯರಿಗೂ ಕೂಡ, ಗುರುಗಳಿಗೆ ಕೂಡ ಗೊತ್ತಾಗಿದೆ ಹೇಗೆ ಅಂತ ಹೇಳಿದ್ರೆ, ಭಗವಂತ ಈ ಭೂಮಿಗೆ ಬಂದು ಹೇಳಿದ್ರಿಂದ ಗೊತ್ತಾಗಿದ್ದು ಅಂತ ಹೇಳಿ ಇಲ್ಲಿ ನಾವು ತಿಳಿಬೇಕು. ಭಗವಂತನ ಲೀಲೆ, ಭಗವಂತ ಈ ಪೃಥ್ವಿಗೆ ಬರ್ತಾರೆ, ಲೀಲೆಯನ್ನು ಮಾಡ್ತಾರೆ. ಅವರ ಲೀಲೆ, ರೂಪ, ಗುಣ, ಮಹಾತ್ಮೆಯನ್ನು ತಿಳಿದು ಭಗವಂತನ ಜೊತೆ ಭಕ್ತಿಪೂರ್ವಕ ಸಂಬಂಧವನ್ನು ನಾವು ಸ್ಥಾಪಿಸುವುದಕ್ಕೆ ನಮಗೆ ಅವಕಾಶ ಕೊಡುವುದಕ್ಕಾಗಿ ಭಗವಂತ ಈ ಪೃಥ್ವಿಯಲ್ಲಿ ಬರ್ತಾನೆ, ಅವತರಿಸ್ತಾನೆ. ಆಗಲಾದ್ರೂ ನಾವು ಭಗವಂತನ ಜೊತೆ ಸಂಬಂಧವನ್ನು ಸ್ಥಾಪಿಸಿ ನಾವು ಭಕ್ತಿಯನ್ನು ಮಾಡಬೇಕು ಅಂತ ಹೇಳಿ.
ಇದನ್ನು ಉದಾಹರಣೆ ಮೂಲಕ ನಾವು ತಿಳಿದಾದ್ರೆ, ಈಗ ಒಂದು ದೊಡ್ಡ ಕಂಪನಿಯ ಸಿಇಒ ಆಗಿರೋರು ಮಾಲೀಕರನ್ನು ನೀವು ಭೇಟಿಯಾದಾಗ ಅವ್ರು ಏನ್ ಹೇಳ್ತಾರೆ, ಇದು ನನ್ನ ಕಂಪನಿ, ಇದು ನನ್ನ ಕೆಲಸಗಾರರು, ಇದು ನನ್ನ ಪ್ರಾಡಕ್ಟ್ಸ್, ಇದು ನನ್ನ ಡೀಲರ್ಸ್, ಹೀಗೆ ಇವರಿಗೆಲ್ಲ ನಾನು ಸಪ್ಲೈ ಮಾಡ್ತೇನೆ, ಈ ರೀತಿಯಾಗಿ ಹೇಳ್ತಾರೆ ಅವರು. ಸೊ ಇದು ಅವರು ಕಂಪನಿ ಬಗ್ಗೆ ಹೇಳುವಂತದ್ದು. ಅದರಲ್ಲಿ ಏನಾದ್ರೂ ಉತ್ಪ್ರೇಕ್ಷೆ ಇದೆಯಾ? ಇಲ್ಲ. ಸೊ ಅವರೇ ಕಂಪನಿಯ ಮಾಲೀಕರಾದ ಕಾರಣ ಅವರು ಅವರ ಕಂಪನಿಯ ಬಗ್ಗೆ ಹೇಳ್ತಾರೆ. ಅದೇ ತರಹ ಕೃಷ್ಣ, ಇದು ಕೃಷ್ಣ ಸೃಷ್ಟಿಸಿದ ಜಗತ್ತು. ಕೃಷ್ಣ ಈ ಸೃಷ್ಟಿಯ ಬಗ್ಗೆ ಮಾತಾಡ್ತಾರೆ. ಕೃಷ್ಣ ಆಧ್ಯಾತ್ಮಿಕ ಮತ್ತು ಭೌತಿಕ ಲೋಕದ ಮಹೇಶ್ವರ ಕೂಡ ಹೌದು. ಅವರು ಅದರ ಬಗ್ಗೆ ಮಾತಾಡ್ತಾರೆ. ಭಗವಂತನೇ ಹೇಳಿಲ್ಲ ಅಂತ ಹೇಳಿದ್ರೆ ನಮಗೆ ಹೇಳೋರು ಯಾರು ಅಂತ ಹೇಳಿ ನಾವಲ್ಲಿ ತಿಳಿಬೇಕು. ಭಗವಂತ ಹೇಳ್ತಾರೆ, ಈ ಜ್ಞಾನವನ್ನು ನೀನು ಪಡೆದು ಈ ಐಹಿಕ ಬಂಧನದಿಂದ ಪಾರಾಗುತ್ತೀಯಾ, ಇದು ಮುಖ್ಯತಮ ಜ್ಞಾನ. ಸೊ ನಮ್ಮಲ್ಲಿ ಅಸೂಯೆ ಇದ್ರೆ ನಾವು ಜೀವನದಲ್ಲಿ ಮುಂದೆ ಬರ್ಲಿಕ್ಕೆ ಆಗೋದಿಲ್ಲ. ಅಸೂಯೆ ಅನ್ನುವಂಥದ್ದು ಒಂದು ನೆಗೆಟಿವ್ ಥಾಟ್ಸ್. ಅದಾದ್ಮೇಲೆ ನಾವು ಬೇರೆಯವರ ಬಗ್ಗೆ ಸಂಶಯ ಪಟ್ರೆ, ಸಂದೇಹ ಪಟ್ರೆ, ನಮಗೆ ನಂಬಿಕೆ ಇಲ್ಲದಿದ್ರೆ, ಮತ್ತೆ ಅಸೂಯೆ ಇದ್ರೆ ನಾವು ಏನನ್ನು ಕೂಡ ಸಾಧಿಸುವುದಕ್ಕೆ ಆಗೋದಿಲ್ಲ. ನಾವು ಕಳೆದುಕೊಳ್ತೇವೆ ಎಲ್ಲವನ್ನು ಕೂಡ. ಸೊ ನಮ್ಮ ಜೀವನದಲ್ಲಿ ಒಳ್ಳೆಯ ಘಟನೆಗಳು, ಒಳ್ಳೆಯ ವಿಷಯಗಳು ಯಾವಾಗ ಘಟಿಸ್ತವೆ ಅಂತ ಹೇಳಿದ್ರೆ ಶ್ರದ್ಧೆ ಮತ್ತು ಪ್ರೀತಿ ಇದ್ದಾಗ ಮಾತ್ರ. ಹಾಗಾಗಿ ಭಗವಂತನ ಮೇಲೆ ಶ್ರದ್ಧೆ ಮತ್ತು ಪ್ರೀತಿ ಇದ್ದಾಗ ಮಾತ್ರ ಭಗವಂತನ ಬಗ್ಗೆ ನಮಗೆ ಅರ್ಥವಾಗ್ತದೆ. ಭಗವದ್ಗೀತೆಯಲ್ಲಿ ಬಹಿರಂಗವಾದ 3 ರಹಸ್ಯ ಸತ್ಯಗಳು ಯಾವುವು? ಇದನ್ನು ನೀವು ಚಾಟ್ ನಲ್ಲಿ ಉತ್ತರಿಸಬಹುದು. ಭಗವದ್ಗೀತೆಯಲ್ಲಿ ಬಹಿರಂಗವಾದ 3 ರಹಸ್ಯ ಸತ್ಯಗಳು ಯಾವುವು? ಈಗಾಗಲೇ ನಿಮಗೆ ನಾನು ಹೇಳಿದ್ದೇನೆ, ಇದನ್ನು ಹಾಕ್ಬೋದು. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಾಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಇದು ರಾಜವಿದ್ಯೆ, ಎಲ್ಲಾ ರಹಸ್ಯಗಳಲ್ಲಿ ಅತ್ಯಂತ ರಹಸ್ಯವಾದದ್ದು. ಇದು ಅತ್ಯಂತ ಪರಿಶುದ್ಧ ಜ್ಞಾನ. ಸಾಕ್ಷಾತ್ಕಾರದಿಂದ ಆತ್ಮದ ನೇರ ತಿಳುವಳಿಕೆಯನ್ನು ಕೊಡುವುದರಿಂದ ಇದು ಧರ್ಮದ ಪರಿಪೂರ್ಣತೆ. ಇದು ಶಾಶ್ವತವಾದದ್ದು ಮತ್ತು ಸಂತೋಷದಿಂದ ಅನುಷ್ಠಾನ ಮಾಡುವಂತಹುದು. ಈಗ ಭಗವಂತ ಹೇಳ್ತಾನೆ, ಇದು ಎಲ್ಲಾ ವಿದ್ಯೆಗಳ ರಾಜ, ಪರಿಶುದ್ಧವಾಗಿರುವಂತಹ ಜ್ಞಾನ. ಇದು ನಮಗೆ ಆತ್ಮ ಸಾಕ್ಷಾತ್ಕಾರ ತಿಳುವಳಿಕೆಯನ್ನು ಕೂಡ ಕೊಡುವುದರಿಂದ ಇದನ್ನು ನಾವು ತಿಳಿದುಕೊಂಡ್ರೆ ಇದು ಧರ್ಮದ ಒಂದು ಪರಿಪೂರ್ಣತೆಯನ್ನು ನಾವು ಅರ್ಥ ಮಾಡಿಕೊಳ್ಬಹುದು. ಇದು ಶಾಶ್ವತವಾದದ್ದು ಮತ್ತು ಸಂತೋಷದಿಂದ ಅನುಷ್ಠಾನ ಮಾಡುವಂಥದ್ದು. ಭಕ್ತಿ ಮಾರ್ಗದಲ್ಲಿ ಯಾವುದೇ ಕಷ್ಟ ಇಲ್ಲ, ತುಂಬಾ ಸುಲಭ. ನೀವು ಭಕ್ತರನ್ನು ನೋಡಿದ್ರೆ ಅವ್ರು ಯಾವಾಗ್ಲೂ ಕೂಡ ಸಂತೋಷದಿಂದ ಇರ್ತಾರೆ. ಯಾವುದೇ ಆತಂಕ ಇಲ್ಲ, ಡಿಪ್ರೆಷನ್ ಇಲ್ಲ, ಏನು ಇಲ್ಲ. ಯಾವಾಗ್ಲೂ ಖುಷಿಯಿಂದ ಇರ್ತಾರೆ. ಯಾಕಂತ ಹೇಳಿದ್ರೆ ಆನಂದದ ಮೂಲವೇ ಭಗವಂತ. ಸೊ ಭಗವಂತನ ಜೊತೆ ನಾವು ಕನೆಕ್ಟ್ ಆದಾಗ ನಮಗೆ ನಿಜವಾದ ಆನಂದ ಏನು ಅಂತ ತಿಳಿಯುತ್ತೆ. ಆದ್ರಿಂದ ಕೃಷ್ಣ ಪ್ರಜ್ಞೆ ಎಂಬುದು ಶಾಶ್ವತವಾದಂಥದ್ದು, ಕಷ್ಟ ಕೂಡ ಇಲ್ಲ. ಯಾಕೆ ಸಂತೋಷವಾಗಿರ್ತೇವೆ ಕೃಷ್ಣ ಪ್ರಜ್ಞೆಯಲ್ಲಿ ಅಂತ ಹೇಳಿದ್ರೆ, ಪ್ರಭುಪಾದರು ಹೇಳ್ತಾರೆ, ಚಾಂಟ್, ಡ್ಯಾನ್ಸ್, ಈಟ್ ಪ್ರಸಾದಂ. ಹೇಳಿದ್ರೆ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವಂಥದ್ದು ಮತ್ತು ಸಂಕೀರ್ತನೆಯಲ್ಲಿ ಪಾಲ್ಗೊಳ್ಳುವಂಥದ್ದು, ಅಲ್ಲಿ ನಾವು ನೃತ್ಯ ಮಾಡುವಂಥದ್ದು, ನಂತರ ಪ್ರಸಾದವನ್ನು ಸ್ವೀಕರಿಸುವಂಥದ್ದು. ಇವೆಷ್ಟನ್ನು ಮಾಡಿದ್ರೆ ನಮ್ಮ ಪಾಪವೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಕಷ್ಟಗಳು ಬಂದ್ರೂ ಕೂಡ ಅದನ್ನು ಹೇಗೆ ನಾವು ಫೇಸ್ ಮಾಡ್ಬೇಕು ಅಂತ ತಿಳಿಯುತ್ತೆ, ನಮ್ಗೆ ಧೈರ್ಯ ಬರುತ್ತೆ. ಸೊ ಕೃಷ್ಣ ಪ್ರಜ್ಞೆಯಲ್ಲಿ ಬಂದ್ರೆ ನಮ್ಮ ಎಲ್ಲಾ ಕರ್ಮಗಳು ಹೋಗುತ್ತೆ. ಅದು ಬೀಜ ರೂಪದಲ್ಲಿ ಇರ್ಲಿ, ಸಸಿಯಾಗಿರ್ಲಿ, ಬೆಳೆದು ಹೆಮ್ಮರವಾಗಿ ಫಲ ನೀಡುವ ಹಂತದಲ್ಲಿ ಇರ್ಲಿ, ನಮ್ಮ ಎಲ್ಲಾ ಕರ್ಮಗಳು ನಾಶವಾಗಿ ಹೋಗುತ್ತೆ. ಯಾಕೆಂದ್ರೆ ನಮಗೆ ಗೊತ್ತಿಲ್ಲ, ನಾವು ಎಷ್ಟೋ ಜನ್ಮಗಳಿಂದ ಈ ಒಂದು ಪಾಪಗಳನ್ನು ಮಾಡ್ತಾ ಇರ್ತೀವಿ. ಸೊ ಬೀಜ ಬಿತ್ತುವ ಮೂಲಕ ಅದು ತಕ್ಷಣ ಫಲ ಸಿಗ್ಲಿಕ್ಕೆ ಇಲ್ಲ. ಇದೆಲ್ಲವೂ ಕೂಡ ಭಗವಂತನ ಭಕ್ತಿ ಮಾಡೋದ್ರಿಂದ ನಾಶವಾಗಿ ಹೋಗುತ್ತೆ. ನಮ್ಮ ಹಿಂದಿನ ಜನ್ಮದ ಪಾಪ ಪುಣ್ಯಗಳಿಂದ ನಮ್ಮ ಈ ಜನ್ಮವು ನಿರ್ಧರಿತವಾಗ್ತದೆ. ಈ ಜೀವನದಲ್ಲಿ ಸುಖ, ಸಂತೋಷ ಎಲ್ಲವೂ ಕೂಡ ಈಗ ನಾವು ಏನು ಬದುಕ್ತಾ ಇರ್ತೀವಿ ಅದು ನಮ್ಗೆ ಮುಂದಿನ ಜನ್ಮವನ್ನು ನಿರ್ಧರಿಸುತ್ತೆ. ಮತ್ತೆ ಅದು ಹಾಗೆ ಮುಂದಕ್ಕೆ ಹೋಗುವಂಥದ್ದು. ಇದೇ ತರಹ ಇದು ಮುಂದುವರಿತಾ ಹೋಗುತ್ತೆ. ಹಿಂದಿನ ಜನ್ಮ ಅಂತೇಳಿ ಅದರ ಹಿಂದೆ ಎಷ್ಟೋ ಜನ್ಮಗಳು, ಹಾಗೆ ಮುಂದಿನ ಜನ್ಮಗಳು ಕೂಡ. ಆದ್ದರಿಂದ ಇದು ಎಲ್ಲದರ ಪಾಪ ಕರ್ಮಗಳನ್ನು ಭಕ್ತಿ ನಾಶ ಮಾಡಬಲ್ಲದು. ಕೆಲವರು ಹೇಳ್ತಾರೆ, ಒಳ್ಳೆಯ ಜನರಿಗೆ ಯಾಕೆ ಕೆಟ್ಟದಾಗುತ್ತೆ, ಯಾಕೆ ಕಷ್ಟ ಬರುತ್ತೆ ಅಂತ ಹೇಳಿ. ನಾವು ಬಿತ್ತಿದ ಬೀಜಕ್ಕೆ ಅನುಗುಣವಾಗಿ ಫಲ
ನಾವು ಪಡೆದುಕೊಳ್ತೇವೆ. ನಾವು ಈಗ ನೋಡ್ಲಿಕ್ಕೆ ಕೆಲವರು ಒಳ್ಳೆಯವರಾಗಿರ್ಬೋದು. ಆದ್ರೆ ಅವರು ಹಿಂದಿನ ಒಂದು ಕರ್ಮಫಲವನ್ನು ಈಗ ಅದರ ಕರ್ಮ ಫಲಾನುಸಾರವಾಗಿ ಅವರ ಜೀವನ ನಿರ್ಧರಿತವಾಗಿರುತ್ತದೆ. ಇಲ್ಲಿ ಭಗವದ್ಗೀತೆಯನ್ನು ರಾಜವಿದ್ಯಾ ಎಂದು ಕರೆಯುತ್ತಾರೆ. ಇದನ್ನು ನೀವು ಝೂಮ್ ಚಾಟ್ ನಲ್ಲಿ ಹಾಕ್ಬೋದು. ಇಲ್ಲಿ ಭಗವದ್ಗೀತೆಯನ್ನು ರಾಜವಿದ್ಯಾ ಎಂದು ಏಕೆ ಕರೆಯುತ್ತಾರೆ? ಅಶ್ರದ್ಧದಾನಾಃ ಪುರುಷಾ ಧರ್ಮಸ್ಯಾಸ್ಯ ಪರಂತಪಾ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತ್ಮನಿ. ಶತ್ರು ಸಂಹಾರಕನಾದ ಅರ್ಜುನನೇ, ಈ ಭಕ್ತಿ ಸೇವೆಯಲ್ಲಿ ಶ್ರದ್ಧಾವಂತರಲ್ಲದವರು ನನ್ನನ್ನು ಪಡೆಯಲಾರರು. ಆದುದರಿಂದ ಅವರು ಈ ಐಹಿಕ ಜಗತ್ತಿನಲ್ಲಿ ಜನನ ಮರಣಗಳ ಮಾರ್ಗಕ್ಕೆ ಹಿಂದಿರುಗುವರು. ಸೊ ಇಲ್ಲಿ ನಮಗೆ ಈ ಭಕ್ತಿ ಸೇವೆಯಲ್ಲಿ ಮುಖ್ಯವಾದ ಅರ್ಹತೆ ಭಗವಂತನನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಶ್ರದ್ಧೆ ಮತ್ತು ಭಕ್ತಿ. ಶ್ರದ್ಧೆ ಇಲ್ಲದವರಿಗೆ ಭಗವಂತನನ್ನು ಅರ್ಥಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಶ್ರದ್ಧೆ ಇಲ್ಲದವರು ಮತ್ತೆ ಇಲ್ಲಿ ಜನನ ಮರಣಗಳ ಮಾರ್ಗಕ್ಕೆ ಹಿಂದಿರುಗುತ್ತಾರೆ. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನಾ ಮತ್ಸ್ನಾನಿ ಸರ್ವಭೂತಾನಿ ನ ಚಾಹಂ ತೇಷ್ವವಸ್ಥಿತಃ. ನನ್ನ ಅವ್ಯಕ್ತ ಸ್ವರೂಪದಲ್ಲಿ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿದ್ದೇನೆ. ಎಲ್ಲಾ ಜೀವಿಗಳು ನನ್ನಲ್ಲಿದ್ದಾರೆ, ನಾನು ಅವರಲ್ಲಿ ಇಲ್ಲ. ಇಲ್ಲಿ ಅಚಿಂತ್ಯ ಭೇದ ಅಭೇದ ತತ್ವ ಅಂತ ಹೇಳ್ತಾರೆ ಇದಕ್ಕೆ. ಅಂದ್ರೆ ಇಲ್ಲಿ ಭಗವಂತ ಹೇಳ್ತಾನೆ, ಹತ್ತಿರ ಇದ್ರೂ ದೂರದಲ್ಲಿದ್ದಾರೆ ಅಂತಂದ್ರೆ ನಾನು ಅವರ ಕಣ್ಣಿಗೆ ಕಾಣಿಸೋದಿಲ್ಲ. ನಮ್ಮ ಈ ಒಂದು ಚರ್ಮ ಚಕ್ಷುವಿನಿಂದ ಭಗವಂತನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಗೆ. ಹೇಗೆ ಅಂತ ಹೇಳಿದ್ರೆ, ಈಗ ಸೂರ್ಯನ ಬೆಳಕು ಇಡೀ ವಿಶ್ವವನ್ನು ವ್ಯಾಪಿಸಿದೆ. ಸೊ ಹಾಗೆ ಸೂರ್ಯನ ಬೆಳಕನ್ನೇ ಸೂರ್ಯ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಹಾಗೆ ಭಗವಂತ ಕೂಡ, ಭಗವಂತ ಪೂರ್ಣ. ಭಗವಂತ ಎಷ್ಟೇ ವ್ಯಾಪಕವಾಗಿದ್ರೂ ಕೂಡ ತನ್ನತನವನ್ನು ಕಳೆದುಕೊಳ್ಳೋದಿಲ್ಲ. ಭಗವಂತ ಪೂರ್ಣ ಪುರುಷೋತ್ತಮನಾಗಿ ಇರ್ತಾನೆ. ಈಶೋಪನಿಷತ್ನಲ್ಲಿ ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಅಂದ್ರೆ ಪೂರ್ಣದಿಂದ ಪೂರ್ಣ ತೆಗೆದರೂ ಕೂಡ ಪೂರ್ಣವಾಗಿಯೇ ಉಳಿತಾರೆ ಭಗವಂತ. ಹಾಗಾಗಿ ನಮ್ಮ ಈ ಒಂದು ಚರ್ಮ ಚಕ್ಷುವಿನಿಂದ ಭಗವಂತನ ನೋಡ್ಲಿಕ್ಕೆ ಆಗೋದಿಲ್ಲ. ನಮ್ಗೆ ಪ್ರೇಮದ ಕಣ್ಣು ಬೇಕು. ಪ್ರೇಮಾಂಚನ ಚುರಿತ ಭಕ್ತಿ ವಿಲೋಚನೇನ ಸಂತ ಸದೈವ ಹೃದಯೇಶು ವಿಲೋಕಂತೆ ಅಂತ ಹೇಳಿದ್ರೆ ಭಕ್ತರಿಗೆ ಮಾತ್ರ ಭಗವಂತ ಕಾಣಿಸ್ಕೊಳ್ತಾನೆ. ಇದಕ್ಕೆ ನೀವು ಈಗ ಪ್ರಹ್ಲಾದ ಏನ್ ಹೇಳ್ತಾನೆ, ಹಿರಣ್ಯಕಶಿಪು ಪ್ರಹ್ಲಾದನಿಗೆ ಈ ಕಂಬದಲ್ಲಿ ಇದ್ದಾನ ಭಗವಂತ ಅಂತ ಹೇಳಿದಾಗ ಹೌದು ಅಂತ ಹೇಳ್ತಾನೆ ಅವನು. ಆಗ ನರಸಿಂಹಾವತಾರದಲ್ಲಿ ಬರ್ತಾನೆ ಭಗವಂತ. ಸೊ ಈ ರೀತಿಯಾಗಿ ಭಕ್ತರಿಗೆ ಮಾತ್ರ ಭಗವಂತ ಕಾಣಿಸ್ಕೊಳ್ತಾನೆ. ನಮ್ಮ ಎದುರಲ್ಲಿ ಭಗವಂತ ಇದ್ರೂ ಕೂಡ ನಮಗೆ ಈ ಕಣ್ಣುಗಳಿಂದ ನೋಡ್ಲಿಕ್ಕೆ ಆಗುದಿಲ್ಲ. ಎಲ್ಲಾ ಜೀವಿಗಳು ನನ್ನಲ್ಲಿದ್ದಾರೆ, ಆದರೆ ನಾನು ಅವರಲ್ಲಿಲ್ಲ ಎಂಬ ಹೇಳಿಕೆಯನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ? ನೀವು ಚಾಟ್ ನಲ್ಲಿ ಉತ್ತರಿಸಬಹುದು. ನಾಗೇಶ್ ಅವರು ಸತ್ಯ ಮಾರ್ಗದರ್ಶನ ನೀಡುತ್ತದೆ, ಅದಕ್ಕೆ ರಾಜವಿದ್ಯಾ ಅಂತ ಕರೆಯುತ್ತಾರೆ. ಜ್ಯೋತಿಯವರು ಧರ್ಮದ ಪರಿಪೂರ್ಣತೆ. ಎಸ್, ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ. ಅದು ಭಗವಂತ ಕೊಟ್ಟ, ಹೇಗೆ ಹೇಳಿದಾನೆ ಆ ರೀತಿಯಾಗಿ ನಡೆದುಕೊಳ್ಳುವಂಥದ್ದು. ಈಗ ಈ ಪ್ರಶ್ನೆಗೆ ಉತ್ತರವನ್ನು ನೀಡಿ. ಎಲ್ಲಾ ಜೀವಿಗಳು ನನ್ನಲ್ಲಿದ್ದಾರೆ, ಆದರೆ ನಾನು ಅವರಲ್ಲಿಲ್ಲ ಎಂಬ ಹೇಳಿಕೆಯನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ? ಆದರೂ ಸೃಷ್ಟಿಯಾದದ್ದೆಲ್ಲ ನನ್ನನ್ನೇ ಆಧರಿಸಿದ್ದಲ್ಲ. ನನ್ನ ಯೋಗ ಸಮೃದ್ಧಿಯನ್ನು ನೋಡು. ಎಲ್ಲಾ ಜೀವಿಗಳ ಪಾಲಕನು ನಾನಾದರೂ ಮತ್ತು ನಾನು ಎಲ್ಲ ಕಡೆ ಇರುವೆನಾದರೂ ನಾನು ಈ ವಿಶ್ವದ ಅಭಿವ್ಯಕ್ತಿಯ ಭಾಗವಲ್ಲ, ಏಕೆಂದರೆ ನಾನೇ ಸೃಷ್ಟಿಯ ಮೂಲ. ಓಕೆ, ಸರ್ವವ್ಯಾಪಿ ಅಂತ ಪ್ರಕಾಶ್ ಅವರು ಹಾಕಿದ್ದಾರೆ. ನಿಮಿಷ.
ಭಗವಂತ ಸೃಷ್ಟಿಕರ್ತ ಅಂತ ನೇತ್ರಾವತಿಯವರು ಹಾಕಿದ್ದಾರೆ. ಓಕೆ, ಇಲ್ಲಿ ಹೇಳುವಂಥದ್ದು ಆದರೂ ಸೃಷ್ಟಿಯಾದದೆಲ್ಲ ನನ್ನನ್ನೇ ಆಧರಿಸಿದ್ದಲ್ಲ ಹೇಳಿದ್ರೆ ಇಲ್ಲಿ ಭಗವಂತ ಇಲ್ಲಿ ಭಗವಂತ ಸೆಕೆಂಡರಿ ಕ್ರಿಯೇಟರ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಸೃಷ್ಟಿಕರ್ತ ನಾನೇ, ಭಗವಂತನೇ ಸೃಷ್ಟಿಕರ್ತನಾಗಿದ್ದಾನೆ. ಮತ್ತೆ ಭಗವಂತ ನಿಯೋಜಿಸಿದ್ದಾನೆ ದೇವಿ ದೇವತೆಗಳನ್ನು. ಇಲ್ಲಿ ಬ್ರಹ್ಮ ಸೆಕೆಂಡರಿ ಕ್ರಿಯೇಟರ್ ಆಗಿರ್ತಾನೆ. ಹೇಗೆ ಅಂತ ಹೇಳಿದ್ರೆ ಈಗ ಪ್ರೈಮ್ ಮಿನಿಸ್ಟರ್ ಎಲ್ಲಾ ಸ್ಟೇಟ್ಸ್ ಚೀಫ್ ಮಿನಿಸ್ಟರ್ಸ್ಗೆ ಒಂದೊಂದು ಕೆಲಸವನ್ನು ಅಸೈನ್ ಮಾಡಿದ ಹಾಗೆ ಆ ರೀತಿಯಾಗಿ ನಾವು ಇದನ್ನು ತಿಳಿಬಹುದು. ಹಾಗೆ ಆದರೂ ಸೃಷ್ಟಿಯಾದದೆಲ್ಲ ನನ್ನನ್ನೇ ಆಧರಿಸಿದ್ದಲ್ಲ, ನನ್ನ ಯೋಗ ಸಮೃದ್ಧಿಯನ್ನು ನೋಡು. ಈಗ ಕಾಲು ಭಾಗ ಭೌತಿಕ ಪ್ರಪಂಚ, ಮುಕ್ಕಾಲು ಭಾಗ ಆಧ್ಯಾತ್ಮಿಕ ಪ್ರಪಂಚ, ಎಲ್ಲವನ್ನು ಕೂಡ ಭಗವಂತ ಸಮವಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾನೆ. ಎಲ್ಲಾ ಜೀವಿಗಳ ಪಾಲಕನು ನಾನಾದರೂ ಮತ್ತು ನಾನು ಎಲ್ಲಾ ಕಡೆ ಇರುವೆನಾದರೂ ನಾನು ಈ ವಿಶ್ವದ ಅಭಿವ್ಯಕ್ತಿಯ ಭಾಗವಲ್ಲ, ಏಕೆಂದರೆ ನಾನೇ ಸೃಷ್ಟಿಯ ಮೂಲ. ಯಥಾಕಾಶಿತೋ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನಿತ್ಯುಪಧಾರಯ. ಎಲ್ಲಾ ಕಡೆಯೂ ಬೀಸುವ ಬಲಶಾಲಿಯಾದ ಗಾಳಿಯು ಸದಾ ಆಕಾಶದಲ್ಲಿ ಹೇಗೆ ನೆಲೆಸಿರುವುದೋ ಹಾಗೆ ಸೃಷ್ಟಿಯಾದದೆಲ್ಲವೂ ನನ್ನಲ್ಲಿ ನೆಲೆಸಿರುತ್ತದೆ. ಅಂದ್ರೆ ಭಗವಂತನ ಇಚ್ಛೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲುಗಾಡೋದಿಲ್ಲ ಅಂತ ನಾವು ಕೇಳಿದ್ದೇವೆ. ಅವನ ಇಚ್ಛೆಯಿಂದ ಎಲ್ಲವೂ ಸೃಷ್ಟಿಯಾಗ್ತದೆ, ಎಲ್ಲದರ ಪಾಲನೆ ಆಗ್ತದೆ, ಎಲ್ಲವೂ ನಾಶವಾಗ್ತದೆ. ಆದ್ರೂ ಆಕಾಶವು ಯಾವಾಗಲೂ ವಾಯುವಿನ ಕ್ರಿಯೆಗಳಿಂದ ದೂರವಿರುವಂತೆ ಅವನು ಎಲ್ಲದರಿಂದ ದೂರವಿರ್ತಾನೆ. ಭಗವಂತನ ಆದೇಶದಿಂದ ಸೂರ್ಯ ಚಂದ್ರ ಮತ್ತಿತರ ಬೃಹತ್ ಗ್ರಹಗಳು ಚಲಿಸುತ್ತವೆ. ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದೆ, ಯಚ್ಚಕ್ಷುರೇಶ ಸವಿತಾ ಸಕಲಾ ಗ್ರಹಾಣ ರಾಜ ಸಮಸ್ತ ಸುರಮೂರ್ತಿ ರಶೇಷ ತೇಜಾಹ ಯಸ್ಯಾಜ್ಞೆಯ ಭ್ರಮತಿ ಸಂವ್ರತ ಕಾಲಚಕ್ರೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಇದು ಸೂರ್ಯನ ಚಲನೆಯ ವರ್ಣನೆ. ಸೂರ್ಯ ಚಂದ್ರರು ಭಗವಂತನ ಕಣ್ಣುಗಳು, ಹಾಟ್ ಐ. ಸೂರ್ಯ ಹಾಟ್ ಐ, ಚಂದ್ರ ಕೋಲ್ಡ್ ಐ ಅಂತ ಹೇಳಲಾಗ್ತದೆ. ಸೊ ಭಗವಂತನ ಆಜ್ಞೆ ಮೇರೆಗೆ ಮತ್ತು ಭಗವಂತನ ಇಚ್ಛೆಯ ಪ್ರಕಾರ ತನ್ನ ನಿಗದಿತ ಪಥದಲ್ಲಿ ಚಲಿಸುತ್ತದೆ. ಎಲ್ಲವೂ ಭಗವಂತನು ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಸರ್ವಭೂತಾನಿ ಕೌಂತೆಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ. ಕುಂತಿಯ ಮಗನಾದ ಅರ್ಜುನನೇ, ಕಲ್ಪಾಂತ್ಯದಲ್ಲಿ ಎಲ್ಲಾ ಐಹಿಕ ಅಭಿವ್ಯಕ್ತಿಗಳು ನನ್ನ ಪ್ರಕೃತಿಯಲ್ಲಿ ಲೀನವಾಗುತ್ತವೆ ಮತ್ತು ಇನ್ನೊಂದು ಕಲ್ಪವು ಪ್ರಾರಂಭವಾದಾಗ ನನ್ನ ಶಕ್ತಿಯಿಂದ ಮತ್ತೆ ಅವುಗಳನ್ನು ಸೃಷ್ಟಿಸುತ್ತೇನೆ. ಇಲ್ಲಿ ಈ ಐಹಿಕ ವಿಶ್ವದ ಅಭಿವ್ಯಕ್ತಿಯ ಸೃಷ್ಟಿ, ಪಾಲನೆ ಮತ್ತು ನಾಶಗಳು ಭಗವಂತನ ಸಂಕಲ್ಪವನ್ನೇ ಸಂಪೂರ್ಣವಾಗಿ ಅವಲಂಬಿಸಿದೆ. ಪ್ರಕೃತಿಂ ಸ್ವಾಮವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಮಿಮಂ ಕೃಷ್ಣಂ ಅವಶಂ ಪ್ರಕೃತಿರ್ವಶಾತ್. ಇಡೀ ವಿಶ್ವ ವ್ಯವಸ್ಥೆಯು ನನ್ನ ಅಧೀನವಾಗಿದೆ. ನನ್ನ ಸಂಕಲ್ಪದಿಂದ ಅದು ಮತ್ತೆ ಮತ್ತೆ ರೂಪ ತಾಳುತ್ತದೆ ಮತ್ತು ನನ್ನ ಸಂಕಲ್ಪದಿಂದ ಕೊನೆಗೆ ಅದು ನಾಶವಾಗುತ್ತದೆ. ಈ ಭೌತಿಕ ಜಗತ್ತು ಭಗವಂತನ ಅಪರಾಶಕ್ತಿ ಅಂತ ಹೇಳಿದ್ರೆ ಸೃಷ್ಟಿಯ ಕಾಲದಲ್ಲಿ ಈ ಐಹಿಕ ಶಕ್ತಿಯು ಮಹಾತತ್ವವಾಗಿ ಬಿಡುಗಡೆ ಹೊಂದುತ್ತದೆ. ಪ್ರಭುವು ತನ್ನ ಮೊದಲ ಪುರುಷಾವತಾರವಾದ ಮಹಾವಿಷ್ಣುವಾಗಿ ಇದನ್ನು ಪ್ರವೇಶಿಸ್ತಾನೆ. ಆತನು ಕಾರಣ ಸಮುದ್ರದಲ್ಲಿ ಮಲಗಿ, ಇಲ್ಲಿ ನೋಡ್ಬೋದು ನೀವು, ಕಾರಣ ಸಮುದ್ರದಲ್ಲಿ ಮಲಗಿ ತಾನು ಹೊರಬಿಡುವ ಉಸಿರಿನಿಂದ ಲೆಕ್ಕವಿಲ್ಲದಷ್ಟು ವಿಶ್ವಗಳನ್ನು ಸೃಷ್ಟಿಸ್ತಾನೆ. ಕಾರಣೋದಕಶ ವಿಷ್ಣು ಅಂತ ಹೇಳಲಾಗ್ತದೆ. ಮತ್ತೆ ಪ್ರತಿಯೊಂದು ವಿಶ್ವದಲ್ಲಿ ಭಗವಂತನು ಗರ್ಭೋದಕಶ ವಿಷ್ಣು ಆಗಿ ಪ್ರವೇಶಿಸ್ತಾನೆ. ಮುಂದೆ ಕ್ಷೀರೋದಕಶ ವಿಷ್ಣು ಆಗಿ ಪ್ರತಿಯೊಬ್ಬರ ಹೃದಯದಲ್ಲಿ, ಪ್ರತಿಯೊಂದು ಜೀವಿಗಳ ಹೃದಯದಲ್ಲಿ ಪರಮಾತ್ಮನಾಗಿ ಇರ್ತಾನೆ. ಸೊ ಜೀವಿಗಳು ತಮ್ಮ ಹಿಂದಿನ ಕರ್ಮಗಳ ಫಲವಾಗಿ ಬೇರೆ ಬೇರೆ ಸ್ಥಾನಗಳನ್ನು ಪಡಿತಾರೆ. ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು ಎಲ್ಲ ಒಟ್ಟಿಗೆ ಸೃಷ್ಟಿಯಾಗ್ತದೆ. ಜೀವಿಗಳು ಹಿಂದಿನ
ವಿನಾಶದ ಸಮಯದಲ್ಲಿ ಇಟ್ಟುಕೊಂಡಿದ್ದ ಬಯಕೆಗಳು ಮತ್ತೆ ಪ್ರಕಟವಾಗುತ್ತದೆ. ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು. ಧನಂಜಯನೇ, ಈ ಎಲ್ಲಾ ಕಾರ್ಯವು ನನ್ನನ್ನು ಬಂಧಿಸುವುದಿಲ್ಲ. ನಾನು ತಟಸ್ಥನಂತೆ ಕುಳಿತಿದ್ದು ಈ ಎಲ್ಲಾ ಐಹಿಕ ಚಟುವಟಿಕೆಗಳ ಬಗ್ಗೆ ನಿರ್ಲಿಪ್ತನಾಗಿರುತ್ತೇನೆ. ಸೊ ಇಲ್ಲಿ ಈ ಎಲ್ಲಾ ಕಾರ್ಯಗಳು ಕೂಡ ಭಗವಂತನನ್ನು ಬಂಧಿಸೋದಿಲ್ಲ. ಯಾಕಂತ ಹೇಳಿದ್ರೆ ಈ ಒಂದು ಸತ್ವಗುಣ, ರಜೋಗುಣ, ತಮೋಗುಣ ಭಗವಂತನೇ ಸೃಷ್ಟಿಸಿದ್ರು ಕೂಡ ಅದು ಭಗವಂತ ಅದಕ್ಕೆ ಒಳಪಡೋದಿಲ್ಲ. ಭಗವಂತನು ಗುಣಾತೀತನಾಗಿರ್ತಾನೆ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂಟೇಯ ಜಗದ್ವಿ ಪರಿವರ್ತತೆ. ಕುಂತಿಯ ಮಗನಾದ ಅರ್ಜುನನೇ, ನನ್ನ ಶಕ್ತಿಗಳಲ್ಲಿ ಒಂದಾದ ಈ ಐಹಿಕ ಪ್ರಕೃತಿಯು ಎಲ್ಲಾ ಚರಾಚರ ವಸ್ತುಗಳನ್ನು ನನ್ನ ಅಪ್ಪಣೆಯಂತೆ ಸೃಷ್ಟಿಸಿ ಕೆಲಸ ಮಾಡುತ್ತದೆ. ಈ ಅಭಿವ್ಯಕ್ತಿಯು ಅದರ ನಿಯಮಕ್ಕೆ ಅನುಗುಣವಾಗಿ ಮತ್ತೆ ಮತ್ತೆ ಸೃಷ್ಟಿಯಾಗುತ್ತದೆ ಮತ್ತು ನಾಶವಾಗುತ್ತದೆ. ಸೊ ಭಗವಂತನು ತನ್ನ ನೋಟ ಮಾತ್ರದಿಂದಲೇ ಐಹಿಕ ಪ್ರಕೃತಿಯ ಗರ್ಭದೊಳಗೆ ಎಲ್ಲಾ ಜೀವಿಗಳನ್ನು ಸೇರಿಸ್ತಾನೆ. ಅವರು ತಮ್ಮ ಹಿಂದಿನ ಆಸೆಗಳು ಮತ್ತು ಚಟುವಟಿಕೆಗಳು ಇವುಗಳಿಗೆ ಅನುಗುಣವಾಗಿ ವಿವಿಧ ರೂಪ ಮತ್ತು ಜೀವ ಜಾತಿಗಳಲ್ಲಿ ಹೊರಕ್ಕೆ ಬರ್ತಾರೆ. ಹಾಗಾಗಿ ಐಹಿಕ ಜಗತ್ತಿಗೂ ಭಗವಂತನಿಗೂ ನೇರವಾದ ಸಂಬಂಧವಿಲ್ಲ. ಉದಾಹರಣೆಗೆ, ಈಗ ಯಾರ ಮುಂದಾದ್ರೂ ಒಂದು ಸುಗಂಧವಿರುವ ಹೂವಿದ್ರೆ ಆತನ ಘ್ರಾಣ ಶಕ್ತಿಯನ್ನು ಸುಗಂಧವು ಸ್ಪರ್ಶಿಸ್ತದೆ. ಆದರೆ ಘ್ರಾಣವು ಹೂವು ಒಂದರಿಂದ ಇನ್ನೊಂದು ಬೇರೆ ಆಗಿರ್ತದೆ. ಐಹಿಕ ಜಗತ್ತಿಗೂ ಭಗವಂತನಿಗೂ ಇಂತಹುದೇ ಸಂಬಂಧವಿದೆ. ಭಗವಂತನ ಮೇಲ್ವಿಚಾರಣೆಯಲ್ಲಿದೆ. ಐಹಿಕ ಪ್ರಕೃತಿ ಏನನ್ನು ಭಗವಂತನ ಮೇಲ್ವಿಚಾರಣೆ ಇಲ್ಲದೆ ಐಹಿಕ ಪ್ರಕೃತಿ ಏನನ್ನು ಕೂಡ ಮಾಡುವುದಿಲ್ಲ. ಆದ್ರೂ ಭಗವಂತನು ಎಲ್ಲಾ ಐಹಿಕ ಚಟುವಟಿಕೆಗಳಿಂದ ನಿರ್ಲಿಪ್ತನು. ನಾನು ಮಾನವ ರೂಪದಲ್ಲಿ ಬಂದಾಗ ಮಾಯೆಯ ಪ್ರಭಾವಕ್ಕೆ ಒಳಗಾಗುತ್ತಾನೆ. ಓಕೆ, ಭಗವಂತನು ಅಂತಿರ್ಬೇಕಿಲ್ಲಿ, ಕಾಣಿಸ್ತಾ ಇಲ್ಲ. ಭಗವಂತನು ಮಾನವ ರೂಪದಲ್ಲಿ ಬಂದಾಗ ಮಾಯೆಯ ಪ್ರಭಾವಕ್ಕೆ ಒಳಗಾಗುತ್ತಾನೆಯೇ. ಇದನ್ನು ನೀವು ಚಾಟ್ ನಲ್ಲಿ ತಿಳಿಸಬಹುದು. ಭಗವಂತನು ಮಾನವ ರೂಪದಲ್ಲಿ ಬಂದಾಗ ಮಾಯೆಯ ಪ್ರಭಾವಕ್ಕೆ ಒಳಗಾಗುತ್ತಾನೆಯೇ. ಶ್ರುತಿ ಅವರು ಎಸ್ ಅಂತ ಹೇಳಿದ್ದಾರೆ. ಹೇಗೆ ಆಕ್ಚುಲಿ ಮಾಯೆಯನ್ನು ಕಂಟ್ರೋಲ್ ಮಾಡುವಂತದ್ದು ಇಲ್ಲ. ಗೀತಾ ಅವರು ಮೇ ಬಿ ಅಂತ ಹೇಳಿದ್ದಾರೆ. ಮಾಯೆಯನ್ನು ಕಂಟ್ರೋಲ್ ಮಾಡುವಂತದ್ದು ಭಗವಂತ. ಮಾಯೆಗೆ ಭಗವಂತ ಒಳಗಾಗೋದಿಲ್ಲ. ನಾವು ಮಾಯೆಯ ಕಂಟ್ರೋಲ್ ಅಲ್ಲಿ ಇದ್ದೇವೆ. ನೇತ್ರಾವತಿ ಅವರು ಇಲ್ಲ ಅಂತ ಹೇಳಿದ್ದಾರೆ. ಅವಾಜಾನಂತಿ ಮಾಮೂಢ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ. ನಾನು ಮನುಷ್ಯ ರೂಪದಲ್ಲಿ ಇಳಿದು ಬಂದಾಗ ಮೂಢರು ನನ್ನನ್ನು ಅಪಹಾಸ್ಯ ಮಾಡುತ್ತಾರೆ. ಇರುವುದೆಲ್ಲದರ ಪ್ರಭು ನಾನೇ. ನನ್ನ ಈ ದಿವ್ಯ ಪ್ರಕೃತಿಯು ಅವರಿಗೆ ತಿಳಿಯದು. ಈಶ್ವರ ಪರಮ ಕೃಷ್ಣ ಸಚಿದಾನಂದ ರೂಪ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣಂ. ಆತನೇ ಮೂಲ ಪುರುಷನು. ಸಮಸ್ತ ವಿಶ್ವದ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳನ್ನು ನಿರ್ವಹಿಸುವ ಭಗವಂತ ಮನುಷ್ಯನಾಗಿರಲು ಸಾಧ್ಯವಿಲ್ಲ. ಕೃಷ್ಣನು ಪರಮ ನಿಯಂತ್ರಕ, ಎಲ್ಲರನ್ನೂ ಕಂಟ್ರೋಲ್ ಮಾಡ್ತಾನೆ. ಅವನ ದೇಹವು ಸಚ್ಚಿದಾನಂದ, ಭೌತಿಕವಲ್ಲ. ನಮ್ಮ ಹಾಗೆ ಭೌತಿಕ ದೇಹದಲ್ಲಿ ಬರೋದಲ್ಲ, ಅವರು ಆಧ್ಯಾತ್ಮಿಕ ದೇಹದಲ್ಲೇ ಬರುವುದು, ಸಚ್ಚಿದಾನಂದ ರೂಪದಲ್ಲಿ ಬರುವಂತದ್ದು. ಸೊ ಭಗವಂತನ ರೂಪವು ದಿವ್ಯವಾದದ್ದು, ಶಾಶ್ವತ ಜ್ಞಾನ ಮತ್ತು ಆನಂದಗಳಿಂದ ತುಂಬಿರುವುದು. ಸಚ್ಚಿತ್ ಆನಂದ. ಸತ್ ಅಂದ್ರೆ ಅದು ಶಾಶ್ವತ, ನಂತರ ಚಿತ್ ಅಂದ್ರೆ ಜ್ಞಾನ, ಮತ್ತೆ ಆನಂದಗಳಿಂದ ತುಂಬಿರುವುದು. ಇಲ್ಲಿ ಹೇಳುವಂಥದ್ದು, ವಿದ್ವಾಂಸರೆಂದು ಕರೆಸಿಕೊಳ್ಳುವ ಎಷ್ಟೋ ಮಂದಿ ಅವರು ಅಲ್ಪಜ್ಞಾನದಿಂದಾಗಿ ಏನಾಗುತ್ತೆ, ಈ ಭಗವದ್ಗೀತೆಯ ವ್ಯಾಖ್ಯಾನಕಾರರು ಕೃಷ್ಣನನ್ನು ಸಾಮಾನ್ಯ ಮನುಷ್ಯನೆಂದು ಭಾವಿಸ್ತಾರೆ. ಈಗ ನೀವು ಮಾರುಕಟ್ಟೆಯಲ್ಲಿ ಭಗವದ್ಗೀತೆಗಳ ಪುಸ್ತಕ ತಗೊಂಡ್ರೆ ಏನಾಗುತ್ತೆ, ಅಲ್ಲಿ ಕೃಷ್ಣನನ್ನು ಆಡ್ ಮಾಡಿರೋದಿಲ್ಲ ಅವರು. ಹಾಗಾಗಿ ಗುರು ಪರಂಪರೆಯಲ್ಲಿ ಬಂದ ಪ್ರಭುಪಾದರು, ದ ಬೋನಫೈಡ್ ಆಚಾರ್ಯರ ಭಗವದ್ಗೀತಾ ಗ್ರಂಥವನ್ನೇ ಖರೀದಿಸಬೇಕು. ಭಗವಂತನನ್ನು ಅರಿಯಬೇಕಾದಲ್ಲಿ ಪ್ರಭುಪಾದರು
ಅಧಿಕೃತ ಆಚಾರ್ಯರು ನೀಡಿದ ಭಗವದ್ಗೀತೆ, ಭಾಗವತಂ ಕ್ಲಾಸಸ್ ಕೇಳುವಂಥದ್ದು, ಅವರ ಪುಸ್ತಕಗಳನ್ನು ಓದ್ಬೇಕು, ಪ್ರಭುಪಾದರ ಪುಸ್ತಕಗಳನ್ನು ಓದ್ಬೇಕು, ಭಕ್ತರಾಗ್ಬೇಕು. ಯಾಕೆಂದ್ರೆ ಭಕ್ತರಿಗೆ ಮಾತ್ರ ಕೃಷ್ಣನನ್ನು ಅರಿಯೋದಕ್ಕೆ ಆಗ್ತದೆ. ಭಕ್ತಿಯ ಮಾಮ ಬಿಜಾನಾತಿ, ಭಕ್ತರಿಗೆ ಮಾತ್ರ ಕೃಷ್ಣ ಏನು ಅಂತ ತಿಳಿಯುತ್ತೆ. ಮೋಘಾಶ ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸಃ ರಾಕ್ಷಸಿ ಮಾಸುರಿಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ಹೀಗೆ ದಿಗ್ಭ್ರಮೆಯಾದವರನ್ನು ರಾಕ್ಷಸಿ ಮತ್ತು ನಾಸ್ತಿಕ ಅಭಿಪ್ರಾಯಗಳು ಆಕರ್ಷಿಸುತ್ತವೆ. ಈ ಭ್ರಾಂತಿಯ ಸ್ಥಿತಿಯಲ್ಲಿ ಅವರ ಮುಕ್ತಿಯ ಭರವಸೆಗಳು, ಅವರ ಫಲಾಪೇಕ್ಷಿತ ಕರ್ಮಗಳು ಮತ್ತು ಅವರ ಜ್ಞಾನ ಸಂಸ್ಕಾರ ಎಲ್ಲ ಸೋತು ಹೋಗುತ್ತವೆ. ಸೊ ಇಲ್ಲಿ ರಾಕ್ಷಸಿ ಮತ್ತು ನಾಸ್ತಿಕ ಅಭಿಪ್ರಾಯಗಳು, ಯಾರು ಭಗವಂತನಲ್ಲಿ ಅಸೂಯೆಯನ್ನು ವ್ಯಕ್ತಪಡಿಸ್ತಾರೆ, ಭಗವಂತನನ್ನ ಆಕ್ಸೆಪ್ಟ್ ಮಾಡೋದಿಲ್ಲ, ಅವರನ್ನು ರಾಕ್ಷಸಿ ಗುಣದವರು ಅಂತ ಹೇಳಲಾಗ್ತದೆ. ಹೀಗೆ ಇದ್ರೆ ಏನಾಗುತ್ತೆ, ಭಗವಂತ ಅವರ ಜ್ಞಾನವನ್ನು ಅಪಹರಿಸ್ತಾನೆ. ಅವರಲ್ಲಿ ಏನು ಸ್ವಲ್ಪ ಜ್ಞಾನ ಇರ್ತದೆ ಅದು ಕೂಡ ಅವರಿಗೆ ಅದು ಉಪಯೋಗಕ್ಕೆ ಬರೋದಿಲ್ಲ. ಇದಕ್ಕೆ ಉದಾಹರಣೆಯಾಗಿ ಶಿಶುಪಾಲ ಏನ್ ಹೇಳ್ತಾನೆ, ಇವ್ರಿಗೆ ಭೀಮಾರ್ಜುನರಿಗೆ ಹೇಳುವಂಥದ್ದು, ನೀವು ಯಾಕೆ ಕೃಷ್ಣನನ್ನು ಪೂಜೆ ಮಾಡ್ತಾ ಇದ್ದೀರಾ, ಕೃಷ್ಣ ನಮ್ಮಂತೆ ಸಾಮಾನ್ಯ ಮನುಷ್ಯ ಅಂತ ಹೇಳ್ತಾನೆ. ಆಗ ಭೀಮಾರ್ಜುನರಿಗೆ ಸಿಟ್ಟು ಬಂದು ಶಿಶುಪಾಲನನ್ನು ಕೊಲ್ಲಲಿಕ್ಕೆ ಹೋಗ್ತಾರೆ. ಆಗ ಕೃಷ್ಣ ಇವರನ್ನು ತಡೆದು ಕೃಷ್ಣನೇ ಸಂಹಾರ ಮಾಡ್ತಾನೆ. ಮಹಾತ್ಮನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯಾನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಪಾರ್ಥನೇ, ಭ್ರಾಂತಿಗೆ ಸಿಲುಕದ ಮಹಾತ್ಮರು ದೈವಿ ಪ್ರಕೃತಿಯ ರಕ್ಷಣೆಯಲ್ಲಿರುತ್ತಾರೆ. ಅವರಿಗೆ ನಾನು ಮೂಲನೂ ಅವ್ಯಯನೂ ಆದ ದೇವೋತ್ತಮ ಪರಮಪುರುಷನು ಎಂದು ಗೊತ್ತು. ಆದುದರಿಂದ ಅವರು ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತರಾಗಿರುತ್ತಾರೆ. ಸೊ ಇಲ್ಲಿ ಮಹಾತ್ಮರು ಯಾರು ಭಕ್ತಿಯಲ್ಲಿ ಅಡ್ವಾನ್ಸ್ ಆಗಿರ್ತಾರೆ, ಇವರು ಮಾಧವೇಂದ್ರ ಪುರಿ, ಇವರನ್ನು ಆಧ್ಯಾತ್ಮಿಕದಲ್ಲಿ ಮಹಾರಾಜ್ ಅಂತ ಕರೆಯಲಾಗ್ತದೆ. ಇವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ದಿನಕ್ಕೆ ಎಷ್ಟು ಬೇಕು ಅಷ್ಟೇ 2-3 ಮನೆಗೆ ಹೋಗಿ ಅಲ್ಲಿ ಅವರು ಏನು ಕೊಡ್ತಾರೆ ಅದನ್ನ ತಗೊಂಡ್ ಬಂದು, ಅವರು ಅಲ್ಲಿ ಏನು ಕೊಡ್ಲಿಲ್ಲ ಅಂದ್ರೆ ಅವರು ಉಪವಾಸವೇ ಇರ್ತಾ ಇದ್ರು. ಹೀಗಿರ್ಬೇಕಾದ್ರೆ ಏನಾಗುತ್ತೆ, ಒಂದು ಸಲ ಕೃಷ್ಣನ ಮಂದಿರದಲ್ಲಿ ಅಲ್ಲಿ ನೈವೇದ್ಯಕ್ಕೆ ಅಂತ ಹಾಲನ್ನ ಇಡ್ತಾ ಇದ್ರು ಅಲ್ಲಿ ಪೂಜಾರಿ. ಇವರಿಗೆ ಮಾಧವೇಂದ್ರ ಪುರಿಗೆ ಒಂದು ಸಣ್ಣ ಬಾಲಕ ಬಂದು ಹಾಲನ್ನು ಕೊಡುವಂಥದ್ದು. ಇದು ಪೂಜಾರಿಗೆ ಗೊತ್ತಾಗ್ತದೆ, ಕೃಷ್ಣನೇ ಬಂದು ತನ್ನ ಭಕ್ತನಿಗೆ ಕೊಡ್ತಾ ಇದ್ದಾರೆ ಅಂತೇಳಿ. ಅದನ್ನು ನೋಡಿದ ತಕ್ಷಣ ಎಲ್ಲರಿಗೂ ಕೂಡ ಪ್ರಚಾರ ಮಾಡುವಂತದ್ದು ಪೂಜಾರಿ, ಮಾಧವೇಂದ್ರ ಪುರಿ ಅವರು ಮಹಾಭಕ್ತರಾಗಿರ್ತಾರೆ ಅಂತೇಳಿ. ಹಾಗಾಗಿ ಭ್ರಾಂತಿಗೆ ಸಿಲುಕದ ಮಹಾತ್ಮರು ದೈವಿ ಪ್ರಕೃತಿಯ ರಕ್ಷಣೆಯಲ್ಲಿರ್ತಾರೆ. ಅವರು ಈ ಆಧ್ಯಾತ್ಮಿಕ ತಿಳಿದ್ರೆ, ನಾವೀಗ ಈ ಒಂದು ಮಾಯೆಯಲ್ಲಿ ನಾವು ಮಾಯೆ ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇರ್ತಾಳೆ, ಆದ್ರೆ ಅವರು ಭಗವಂತನ ರಕ್ಷಣೆಯಲ್ಲಿರ್ತಾರೆ. ಅವರಿಗೆ ನಾನು ಮೂಲನೂ ಅವ್ಯಯನೂ ಆದ ದೇವೋತ್ತಮ ಪರಮ ಪುರುಷನು ಎಂದು ಗೊತ್ತು. ಆದುದರಿಂದ ಅವರು ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತರಾಗಿರ್ತಾರೆ. ಮಹಾಮಾಯೆ ಮತ್ತು ಯೋಗ ಮಾಯೆಯ ನಡುವಿನ ವ್ಯತ್ಯಾಸವೇನು? ಇದನ್ನು ನೀವು ಚಾಟ್ ನಲ್ಲಿ ಉತ್ತರಿಸಿ. ಮಹಾಮಾಯೆ ಮತ್ತು ಯೋಗ ಮಾಯೆಯ ನಡುವಿನ ವ್ಯತ್ಯಾಸವೇನು? ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ. ಸದಾ ನನ್ನ ಕೀರ್ತನೆಯನ್ನು ಮಾಡುತ್ತಾ, ದೃಢ ಸಂಕಲ್ಪದಿಂದ ಪ್ರಯತ್ನವನ್ನು ಮಾಡುತ್ತಾ, ನನಗೆ ನಮಸ್ಕಾರವನ್ನು ಮಾಡುತ್ತಾ ಈ ಮಹಾತ್ಮರು ಸತತವಾಗಿ ಭಕ್ತಿಯಿಂದ ನನ್ನನ್ನು ಪೂಜಿಸುತ್ತಾರೆ. ಏನ್ ಮಾಡ್ತಾರೆ ಮಹಾತ್ಮರು? ಸದಾ ಭಗವಂತನ ಕೀರ್ತನೆಯನ್ನು ಮಾಡ್ತಾ ಇರ್ತಾರೆ, ದೃಢ ಸಂಕಲ್ಪದಿಂದ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ, ಭಗವಂತನಿಗೆ ನಮಸ್ಕಾರವನ್ನು ಮಾಡ್ತಾರೆ. ಮಹಾತ್ಮರು ವಿಷ್ಣುವಿನ ವಿಷಯಗಳನ್ನು ಕೇಳುತ್ತಾ
ಆತನ ಸಂಕೀರ್ತನೆಯನ್ನು ಮಾಡುತ್ತಾ ಭಕ್ತಿ ಸೇವೆಯ ಬೇರೆ ಬೇರೆ ಕಾರ್ಯಗಳಲ್ಲಿ ಸದಾ ತೊಡಗಿರ್ತಾರೆ. ಶ್ರವಣ, ಕೀರ್ತನ, ವಿಷ್ಣು ಸ್ಮರಣ, ಈ ರೀತಿಯಾಗಿ ಈಗ ನಾವು ಜಪ ಮಾಡುವಂಥದ್ದು. ಈಗ ನಾಳೆ ದಿನ ಏಕಾದಶಿ ಇರುತ್ತೆ, ಏಕಾದಶಿ ಉಪವಾಸವನ್ನು ಮಾಡುವಂಥದ್ದು, ಈ ರೀತಿಯಾಗಿ ಬೇರೆ ಬೇರೆ ಭಕ್ತಿ ಸೇವೆಯ ಬೇರೆ ಬೇರೆ ಕಾರ್ಯಗಳು ಅಂದ್ರೆ ಹಾಗೆ. ಅಂದ್ರೆ ಇಲ್ಲಿ ಮಹಾತ್ಮನಾದವರು ಕೃಷ್ಣನ ಹೊರತು ಬೇರೆ ಯಾವುದಕ್ಕೂ ಕೂಡ ಗಮನ ಕೊಡೋದಿಲ್ಲ. ಯಾಕಂದ್ರೆ ಕೃಷ್ಣನು ಮೂಲ ಆದಿಪುರುಷ, ಎಲ್ಲಾ ಕಾರಣಗಳ ಕಾರಣ ಅಂತ ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಅವರು ಭಗವಂತನ ರಕ್ಷಣೆಯಲ್ಲಿ ಇರ್ತಾರೆ. ಅವರು ಈ ರೀತಿಯಾಗಿ ಕೀರ್ತನೆಯನ್ನು ಮಾಡುತ್ತಾ ಸತತವಾಗಿ ಭಕ್ತಿಯಿಂದ ಭಗವಂತನನ್ನು ಪೂಜಿಸ್ತಾರೆ. ಇಲ್ಲಿ ಪ್ರಭುಪಾದರನ್ನು ನೋಡ್ಬೋದು ನೀವು. ಅಹಂ ಕ್ರತುರಹಂ ಯಜ್ಞಃ ಸ್ವದಾಹಮಹಮೌಷಧಂ ಮಂತ್ರೋಹಮಹಮೇವಾಜ್ಞಾ ಮಹಾಮಹ ಅಗ್ನಿರಹಂ ಹುತಂ. ನಾನು ವೈದಿಕ ವಿಧಿ, ನಾನೇ ಯಜ್ಞ, ನಾನೇ ಪಿತೃಗಳಿಗೆ ಅರ್ಪಿಸುವ ಆಹುತಿ, ನಾನೇ ಔಷಧ ಮೂಲಿಕೆ, ನಾನೇ ಮಂತ್ರ, ನಾನೇ ಆಜ್ಯ, ನಾನೇ ಅಗ್ನಿ, ನಾನೇ ಹುತ. ಇಲ್ಲಿ ಭಗವಂತನು ಎಲ್ಲವೂ ಭಗವಂತನೇ ಅಂತ ಹೇಳ್ತಾ ಇದ್ದಾನೆ. ಪಿತಾಹಮಸ್ಯ ಜಗತೋ ಮಾತಾ ದಾತಾ ಪಿತಾಮಹ ವೇದ್ಯಂ ಪವಿತ್ರಂ ಓಂಕಾರ ರುಕ್ಸಾಮಾಯಜುರೇವ ಚ. ನಾನು ವಿಶ್ವದ ತಂದೆ, ತಾಯಿ, ಆಧಾರ ಮತ್ತು ಪಿತಾಮಹ. ನಾನು ಜ್ಞಾನದ ಗುರಿ, ಪವಿತ್ರೀಕರಿಸುವವನು ಓಂಕಾರ, ನಾನೇ ಋಗ್, ಸಾಮ ಮತ್ತು ಯಜುರ್ ವೇದಗಳು. ಪಿತಾಹಮಸ್ಯ, ಓಕೆ, ಇದು ರಿಪೀಟ್ ಆಗಿದೆ. ಗತಿರ್ಭರ್ತಾ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತ್ ಪ್ರಭವ ಪ್ರಲಯಂ ಪ್ರಲಯಸ್ಥಾನಂ ನಿಧಾನಂ ಬೀಜಮವ್ಯಯಂ. ನಾನೇ ಗುರಿಯು, ನಾನೇ ಪೋಷಿಸುವವನು, ನಾನೇ ಯಜಮಾನನು, ನಾನೇ ಸಾಕ್ಷಿ, ನಾನೇ ನಿವಾಸ, ನಾನೇ ಆಶ್ರಯ, ನಾನೇ ಅತ್ಯಂತ ಆಪ್ತ ಗೆಳೆಯ, ನಾನೇ ಸೃಷ್ಟಿ, ನಾನೇ ಪ್ರಳಯ, ನಾನೇ ಎಲ್ಲವೂ, ಎಲ್ಲದಕ್ಕೂ ಆಧಾರ. ಅರ್ಜುನನೇ, ನಾನೇ ಶಾಖವನ್ನು ಕೊಡುತ್ತೇನೆ, ನಾನೇ ಮಳೆಯನ್ನು ತಡೆ ಹಿಡಿಯುತ್ತೇನೆ ಮತ್ತು ಕಳುಹಿಸುತ್ತೇನೆ, ನಾನೇ ಅಮೃತ, ನಾನೇ ಮೃತ್ಯು. ಚೇತನ ಮತ್ತು ಜಡವಸ್ತು ಎರಡೂ ನನ್ನಲ್ಲಿವೆ. ವೇದಗಳನ್ನು ಅಭ್ಯಾಸ ಮಾಡಿ ಸೋಮರಸವನ್ನು ಪಾನ ಮಾಡಿ ಸ್ವರ್ಗ ಲೋಕಗಳನ್ನು ಅರಸುವವರು ಪರೋಕ್ಷವಾಗಿ. ನೀವ್ ಯಾವಾಗ ಲೆಫ್ಟ್ ಆದ್ರಿ ಮಾತಾಜಿ? ಹರೇ ಕೃಷ್ಣ ಮಾತಾಜಿ, ನೆಟ್ವರ್ಕ್ ಇಶ್ಯೂ ಆಯ್ತು ಅದ್ರಿಂದ. ಓಕೆ ಓಕೆ, ನಾನು ನೋಡಿರ್ಲಿಲ್ಲ ಆಕ್ಚುಲಿ. ವೇದಗಳನ್ನು ಅಭ್ಯಾಸ ಮಾಡಿ ಸೋಮರಸವನ್ನು ಪಾನ ಮಾಡಿ ಸ್ವರ್ಗ ಲೋಕಗಳನ್ನು ಅರಸುವವರು ಪರೋಕ್ಷವಾಗಿ ನನ್ನನ್ನು ಪೂಜಿಸುತ್ತಾರೆ. ಪಾಪ ಪ್ರತಿಕ್ರಿಯೆಗಳಿಂದ ಬಿಡುಗಡೆಯಾಗಿ ಪರಿಶುದ್ಧರಾಗಿ ಅವರು ಪುಣ್ಯ ಸ್ವರ್ಗಲೋಕದಲ್ಲಿ ಹುಟ್ಟುತ್ತಾರೆ. ಅಲ್ಲಿ ಸ್ವರ್ಗ ಸುಖಗಳನ್ನು ಸವಿಯುತ್ತಾರೆ. ಸೊ ಇಲ್ಲಿ ಏನ್ ಹೇಳಲಾಗ್ತದೆ ಅಂತ ಹೇಳಿದ್ರೆ, ವೇದಗಳ ಗುರಿ ಕೃಷ್ಣ, ಆದ್ರೆ ಅದು ಜನರಿಗೆ ಗೊತ್ತಿರೋದಿಲ್ಲ. ಸೊ ಇಲ್ಲಿ ದೇವತೆಗಳನ್ನು ಪೂಜಿಸಿ ಮಹಾಲೋಕ ಪೂಜಿಸುವವರು ಮಹಾಲೋಕ, ಜನಲೋಕ, ತಪೋಲೋಕ, ಹೀಗೆ ಉನ್ನತ ಲೋಕಗಳಿಗೆ ಹೋಗ್ತಾರೆ. ಅಲ್ಲಿ ಭೂಲೋಕದಲ್ಲಿ ಪಡೆಯುವುದಕ್ಕಿಂತ ಹೆಚ್ಚು ಉತ್ತಮ ರೀತಿಯಲ್ಲಿ ಇಂದ್ರಿಯ ತೃಪ್ತಿಯನ್ನು ಪಡೀತಾರೆ. ನಂತರ ಏನಾಗುತ್ತೆ ಅಂತ ನೋಡೋಣ. ಹೀಗೆ ಅವರು ಸ್ವರ್ಗಲೋಕದ ಅಪಾರವಾದ ಇಂದ್ರಿಯ ಭೋಗವನ್ನು ಸವಿದು ತಮ್ಮ ಪುಣ್ಯ ಕಾರ್ಯಗಳ ಫಲಗಳು ಕ್ಷಯಿಸಿದ ನಂತರ ಈ ಮರ್ತ್ಯ ಲೋಕಕ್ಕೆ ಹಿಂದಿರುಗುತ್ತಾರೆ. ಹೀಗೆ 3 ವೇದಗಳ ತತ್ವಗಳ ಅನುಸರಣೆಯಿಂದ ಇಂದ್ರಿಯ ಸುಖವಷ್ಟನ್ನೇ ಅರಸುವವರು ಮತ್ತೆ ಮತ್ತೆ ಹುಟ್ಟಿ ಸಾಯುವುದಷ್ಟನ್ನೇ ಸಾಧಿಸುತ್ತಾರೆ. ಸೊ ಅವರು ಹಾಗೆ ತುಂಬಾ ವರ್ಷಗಳು ಅವ್ರ ಇಂದ್ರಿಯ ಸುಖವನ್ನು ಅನುಭವಿಸಿ ಅಂತ ಹೇಳಿದ್ರೆ ಕ್ಷೀಣೆ ಪುಣ್ಯೆ ಮತ್ತೆ ಲೋಕೆ, ಅಲ್ಲಿ ಸ್ವರ್ಗಲೋಕದಲ್ಲಿ ಅವರದು ಪುಣ್ಯ ಎಲ್ಲ ಕ್ಷೀಣಿಸಿದ ನಂತರ ಅವರು ಮತ್ತೆ ಈ ಭೂಲೋಕದಲ್ಲಿ ಜನ್ಮ ಮೃತ್ಯು ಜರ ವ್ಯಾಧಿ ಚಕ್ರಕ್ಕೆ ಒಳಗಾಗ್ಬೇಕು. 3 ವೇದಗಳ ತತ್ವಗಳ ಅಂದ್ರೆ 3 ವೇದಗಳು, ಸಾಮ ಯಜು ಋಗ್ವೇದಗಳನ್ನು
ಎನ್ನಲಾಗ್ತದೆ. ಅದನ್ನ ಅನುಸರಣೆಯಿಂದ ಇಂದ್ರಿಯ ಸುಖವಷ್ಟನ್ನೇ ಅರಸ್ತಾರೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನ್ಯ ಚಿಂತೆ ಇಲ್ಲದೆ ಒಂದೇ ಮನಸ್ಸಿನಿಂದ ನನ್ನನ್ನು ಪೂಜಿಸುತ್ತಾ ನನ್ನ ದಿವ್ಯ ರೂಪವನ್ನು ಧ್ಯಾನಿಸುವವರು ಯಾರೋ ಅವರಿಗೆ ನಾನು ಇಲ್ಲದ್ದನ್ನು ಕೊಡುತ್ತೇನೆ ಮತ್ತು ಇರುವುದನ್ನು ಕಾಪಾಡುತ್ತೇನೆ. ಸೊ ಇಲ್ಲಿ ಭಕ್ತರು ಸದಾ ಭಗವಂತನ ಸ್ಮರಣೆಯಲ್ಲಿ ಇರ್ತಾರೆ. ನವವಿಧ ಭಕ್ತಿ: ಶ್ರವಣ, ಕೀರ್ತನ, ಸ್ಮರಣ, ಪಾದ ಸೇವನ, ವಂದನ, ಅರ್ಚನಾ, ದಾಸ್ಯ, ಸಾಕ್ಯ, ಆತ್ಮನಿವೇದನ, ಈ ರೀತಿಯಾಗಿ ಅವರು ಸದಾ ಭಗವಂತನ ಸ್ಮರಣೆ ಮಾಡುವಂಥದ್ದು. ಶ್ರವಣ ಅಂದ್ರೆ ಭಗವಂತನ ಬಗ್ಗೆ ಕೇಳೋದು, ಕೀರ್ತಿಸೋದು, ಭಗವಂತನ ಬಗ್ಗೆ ಏನ್ ಕೇಳಿರ್ತಾರೆ ಅದನ್ನು ಹೇಳುವಂಥದ್ದು, ಸ್ಮರಣೆ ಮಾಡುವಂಥದ್ದು, ಪಾದ ಸೇವೆ ಮಾಡುವಂಥದ್ದು, ಅರ್ಚನೆ ಮಾಡುವಂಥದ್ದು, ಈ ರೀತಿಯಾಗಿ ಅನ್ಯ ಚಿಂತೆ ಇಲ್ಲದೆ, ಬೇರೆ ಯಾವುದೇ ಕಷ್ಟವಿಲ್ಲದೆ ಭಗವಂತನ ಧಾಮಕ್ಕೆ ಅವರು ಹೋಗ್ತಾರೆ. ಇದಕ್ಕೆ ಯೋಗ ಅಂತ ಹೇಳುವಂಥದ್ದು ಇಲ್ಲಿ. ಯೋಗಕ್ಷೇಮಂ. ಸೊ ಯೋಗ ಅಂತ ಹೇಳಿದ್ರೆ ಅವರು ಸದಾ ಭಗವಂತನ ಸ್ಮರಣೆಯಲ್ಲಿರೋ ಕಾರಣ ಯಾವುದೇ ಕಷ್ಟವಿಲ್ಲದೆ ಅವರು ಭಗವಂತನ ಧಾಮಕ್ಕೆ ಹೋಗ್ತಾರೆ. ಭಗವಂತನ ಕೃಪೆಯಿಂದ ಇಂತಹ ಭಕ್ತರು ಬದುಕಿನ ಐಹಿಕ ಪ್ರಪಂಚಕ್ಕೆ ಮತ್ತೆ ಬರೋದಿಲ್ಲ. ಕ್ಷೇಮಂ ಅಂತ ಹೇಳಿದ್ರೆ ಭಗವಂತ ಅವರ ಕ್ಷೇಮವನ್ನು ನೋಡಿಕೊಳ್ತಾನೆ. ಹೇಗೆ? ಭಗವಂತನ ಕೃಪಾಪೂರ್ಣ ರಕ್ಷಣೆ. ಕೃಷ್ಣ ಪ್ರಜ್ಞೆಯಲ್ಲಿದ್ರೆ ಅವರನ್ನು ಭಗವಂತ ಕಾಪಾಡ್ತಾನೆ. ಹೇಗೆ ಅಂತ ಹೇಳಿದ್ರೆ ಇಲ್ಲಿ ದೇವತೆಗಳು ನಿಮಗೆ ನೀವು ಕೇಳಿದ್ದನ್ನು ಕೊಡ್ತಾರೆ, ಆದ್ರೆ ಅವರು ಈ ಐಹಿಕವಾಗಿರುವಂತದ್ದು ಮಾತ್ರ ಕೊಡುವಂಥದ್ದು. ಆದ್ರೆ ಭಗವಂತ ನಿಮಗೆ ಆಧ್ಯಾತ್ಮಿಕವಾಗಿ ಕೊಡ್ತಾನೆ. ಹಾಗೆ ಏನು ಆಲ್ರೆಡಿ ಆಧ್ಯಾತ್ಮಿಕವಾಗಿ ನಮ್ಮಲ್ಲಿ ಇದೆ ಅದನ್ನು ಕಾಪಾಡ್ತಾನೆ, ರಕ್ಷಣೆ ಮಾಡ್ತಾನೆ ಅಂತ ಹೇಳಿ. ನಾನೊಬ್ಬನೇ ಎಲ್ಲಾ ಯಜ್ಞಗಳ ಭೋಕ್ತಾರನು ಮತ್ತು ಯಜಮಾನನು. ಆದುದರಿಂದ ನನ್ನ ನಿಜವಾದ ದಿವ್ಯ ಸ್ವಭಾವವನ್ನು ಗುರುತಿಸದವರು ಪತನ ಹೊಂದುತ್ತಾರೆ. ಸೊ ಇದನ್ನು ಯಾರು ಅರಿಯುವುದಿಲ್ಲ. ಸೊ ಅವರು ಏನಾಗ್ತಾರೆ? ಮುಳುಗಿ ಹೋಗ್ತಾರೆ. ಎಲ್ಲಾ ಯಜ್ಞಗಳ ಭೋಕ್ತಾರನು ಮತ್ತು ಯಜಮಾನನು ಭಗವಂತನೊಬ್ಬನೇ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ. ಇದನ್ನು ಯಾರು ತಿಳಿಯುವುದಿಲ್ಲ, ಅವರು ಪತನ ಹೊಂದುತ್ತಾರೆ. ಸೊ ಇಲ್ಲಿ ಒಬ್ಬಳ ಮಹಿಳೆ ಏನ್ ಮಾಡ್ತಾಳೆ? ಹಣ್ಣನ್ನು ಮಾರ್ತಾ ಇರ್ತಾಳೆ. ಹಾಗೆ ಈ ಕೃಷ್ಣನಿಗೆ ಹಣ್ಣನ್ನು ಕೊಡುವಂಥದ್ದು. ಕೃಷ್ಣ ಅದಕ್ಕೆ ಪ್ರತಿಯಾಗಿ ಏನ್ ಮಾಡ್ತಾನೆ ಅಂದ್ರೆ ಅವಳು ಇಲ್ಲದಿರುವಾಗ ಅವಳ ಹಣ್ಣಿನ ಬುಟ್ಟಿಯಲ್ಲಿ ತುಂಬಾ ಬಂಗಾರವನ್ನು ಇಡುವಂಥದ್ದು. ಇದನ್ನ ನೋಡಿ ಆಕೆ ಹೇಳ್ತಾಳೆ, ಇಲ್ಲ ಬೇಡ ನನ್ಗೆ. ಮತ್ತೆ 2ನೇ ದಿನ ಕೂಡ ಹಾಗೆ ಮಾಡ್ತಾನೆ ಕೃಷ್ಣ. ಇಲ್ಲ, ಅವಳು ತಗೊಳ್ಳೋದೇ ಇಲ್ಲ, ನನ್ಗೆ ಬೇಡ ಬಂಗಾರ. ಮತ್ತೆ ಏನ್ ಬೇಕು ನಿನಗೆ ಅಂತ ಕೇಳಿದಾಗ, ನೀನು ನನ್ನ ಮಡಿಲಲ್ಲಿ ಮಗುವಾಗಿ ಇರ್ಬೇಕು ಅಂತೇಳಿ, ಆ ರೀತಿಯಾಗಿ ಒಂದು ಭಕ್ತರ ಇಚ್ಛೆ ಆಗಿರ್ತದೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಯಾರಾದರೂ ನನಗೆ ಪ್ರೀತಿ ಮತ್ತು ಭಕ್ತಿಗಳಿಂದ ಒಂದು ಎಲೆ, ಒಂದು ಹೂವು, ಒಂದು ಹಣ್ಣು ಅಥವಾ ಒಂದಿಷ್ಟು ನೀರನ್ನು ಅರ್ಪಿಸಿದರೆ ನಾನು ಅದನ್ನು ಸ್ವೀಕರಿಸುತ್ತೇನೆ. ಇಲ್ಲಿ ಪ್ರೀತಿ ಮತ್ತು ನಮ್ಮ ಭಾವನೆ ತುಂಬಾ ಮುಖ್ಯ. ಭಗವಂತನಿಗೆ ನಾವು ಎಷ್ಟೇ ಬಡವರಾದ್ರೂ ಕೂಡ ಇದನ್ನು ನೀಡಬಹುದು. ಒಂದು ಎಲೆ ಅಂತ ಹೇಳಿದ್ರೆ ತುಳಸಿ ಎಲೆ, ಒಂದಿಷ್ಟು ನೀರು, ತುಳಸಿ ಎಲೆ, ಆ ಒಂದು ನೀರಿಗೆ ತುಳಸಿ ಎಲೆ ಹಾಕಿ, ಹೂವು, ಹಣ್ಣು, ಇದನ್ನು ಅರ್ಪಿಸಿದ್ರೆ ಭಗವಂತ ಅದನ್ನು ಸ್ವೀಕರಿಸುತ್ತಾನೆ. ಸೊ ನಾವು ಏನು ಅಡುಗೆ ಮಾಡ್ತೇವೆ ಅದನ್ನು ಶುಚಿತ್ವದಲ್ಲಿ ಮಾಡಿ ಭಗವಂತನ ಮುಂದೆ 5 ನಿಮಿಷ ಇಟ್ಟು ಹೇಳಿದ್ರೆ ನಾವು ಅದನ್ನು ಪ್ರಸಾದ ರೂಪದಲ್ಲಿ ಸ್ವೀಕರಿಸಿದ್ರೆ ಏನಾಗುತ್ತೆ? ನಮಗೆ ಒಳ್ಳೇದು ಅದರಿಂದ. ಸೊ ಭಗವಂತ ಇಲ್ಲಿ ಭಾವಗ್ರಹಿ ಜನಾರ್ದನ. ನಮಗೆ ಭಗವಂತ ಕೈಯಿಂದಲೇ ಅದನ್ನು ತಿನ್ಬೇಕು ಅಂತಲ್ಲ, ಭಗವಂತ ಕಣ್ಣಿನಿಂದ ನೋಡಿದ್ರು ಕೂಡ ಅವನು ಸ್ವೀಕರಿಸ್ತಾನೆ. ಬ್ರಹ್ಮ ಸಂಹಿತೆಯಲ್ಲಿ ಇದೆ, ಅಂಗಾನಿ ಯಸ್ಯ ಸಕಲೇಂದ್ರಿಯ ವೃತ್ತಿಮಂತಿ ಅಂತ ಹೇಳಿದ್ರೆ, ಅಂದ್ರೆ ಭಗವಂತನಿಗೆ ಏನ್ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಾವು ಏನ್ ಮಾಡ್ಬೇಕು? ಪ್ರೀತಿ ಭಕ್ತಿಯಿಂದ ಭಗವಂತನಿಗೆ ಅರ್ಪಿಸಿದ್ರೆ ಭಗವಂತ ಅದನ್ನು ಸ್ವೀಕರಿಸ್ತಾನೆ. ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ತಪಸ್ಯಸಿ ಕೌಂತೇಯ ತತ್ ಕುರುಷ್ವ ಮದರ್ಪಣಂ. ಕುಂತಿಯ ಮಗನಾದ ಅರ್ಜುನನೇ, ನೀನು ಏನನ್ನೇ ಮಾಡು, ಏನನ್ನೇ ಭುಂಜಿಸು, ಏನನ್ನೇ ಅರ್ಪಿಸು ಅಥವಾ ಕೊಟ್ಟು ಬಿಡು, ಮತ್ತು ಯಾವುದೇ ತಪಸ್ಸನ್ನು ಮಾಡು, ಅದನ್ನು ಕಾಣಿಕೆಯಾಗಿ ನನಗೆ ಅರ್ಪಿಸು. ಸೊ ಇಲ್ಲಿ ನಾವು ಕೃಷ್ಣರಿಗಾಗಿ ಕೆಲಸ ಮಾಡ್ಬೇಕು.
ಏನೇ ಮಾಡಿದ್ರು ಕೂಡ ಈಗ ದಾನ ದಾನ ಮಾಡುದಾದ್ರೆ ನಾವು ಈಗ ಕೃಷ್ಣನ ಟೆಂಪಲ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅದಕ್ಕೆ ಕೊಡುವಂಥದ್ದು. ಈ ರೀತಿಯಾಗಿ ಏನೇ ಮಾಡಿದ್ರು ಕೂಡ ಅದನ್ನು ಕಾಣಿಕೆಯಾಗಿ ನನಗೆ ಅರ್ಪಿಸು, ಏನನ್ನೇ ಅರ್ಪಿಸು, ಏನನ್ನೇ ಕೊಟ್ಟು ಬಿಡು, ಅಥವಾ ಯಾವುದೇ ತಪಸ್ಸನ್ನು ಮಾಡು, ಎಲ್ಲವೂ ಭಗವಂತನಿಗೆ ಅರ್ಪಿಸಬೇಕು. ಈ ರೀತಿಯಲ್ಲಿ ನೀನು ಕರ್ಮ ಬಂಧನದಿಂದ ಮತ್ತು ಅದರ ಶುಭಾಶುಭ ಫಲಗಳಿಂದ ಬಿಡುಗಡೆ ಹೊಂದುತ್ತೀಯೇ. ಈ ತ್ಯಾಗ ತತ್ವದಿಂದ ನಿನ್ನ ಮನಸ್ಸು ನನ್ನಲ್ಲಿ ನೆಲೆಸಿ ನೀನು ಮುಕ್ತನಾಗುತ್ತೀಯೇ ಮತ್ತು ನನ್ನ ಬಳಿಗೆ ಬರುತ್ತೀಯೇ. ಇದು ಮಾಡೋದ್ರಿಂದ ನಮಗೆ ಒಳ್ಳೆಯದು. ನಾವು ಈ ಕರ್ಮ ಬಂಧನದಿಂದ ಮುಕ್ತರಾಗ್ತೇವೆ. ಇಲ್ಲದಿದ್ರೆ ನಮಗೆ ಕರ್ಮ ಬಂಧನ ಆಗ್ತದೆ. ನಾವು ಏನೇ ಮಾಡ್ಲಿಕ್ಕೆ ಹೋದ್ರು ಕೂಡ ಅಲ್ಲಿ ಭಗವಂತನನ್ನು ನಾವು ಕನೆಕ್ಟ್ ಮಾಡಿಲ್ಲ ಅಂತಾದ್ರೆ ಅದು ನಮಗೆ ಕರ್ಮ ಬಂಧನ ಆಗ್ತದೆ. ಯಾಕೆಂತ ಹೇಳಿದ್ರೆ ನಾವೀಗ ಒಳ್ಳೇದು ಮಾಡಿ ನಾವು ಪುಣ್ಯ ಗಳಿಸಿದ್ರು ಕೂಡ ಅದು ನಮಗೆ ಬಂಧನಕ್ಕೆ ದಾರಿ ಆಗ್ತದೆ. ಕೆಟ್ಟದ್ದು ಮಾಡಿದ್ರೆ ಪಾಪ ಬರುತ್ತೆ, ಅದರಿಂದ ಹೇಗೂ ಬಂಧನಕ್ಕೆ ದಾರಿ ಆಗ್ತದೆ. ಹಾಗಾಗಿ ಇಲ್ಲಿ ಹೇಳುವಂಥದ್ದು ಶುಭ ಅಶುಭ ಫಲಗಳಿಂದ ಬಿಡುಗಡೆ ಹೊಂದುತ್ತೀಯೇ. ಈ ತ್ಯಾಗ ತತ್ವದಿಂದ ನಿನ್ನ ಮನಸ್ಸು ನನ್ನಲ್ಲಿ ನೆಲೆಸಿ ನೀನು ಮುಕ್ತನಾಗುತ್ತೀಯೇ ಮತ್ತು ನನ್ನ ಬಳಿಗೆ ಬರುತ್ತೀಯೇ. ಸಮೋಹಂ ಸರ್ವಭೂತೇಷು ನ ಮೇ ದ್ವೇಷೋಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇಷು ಚಾಪ್ಯಹಂ. ನನಗೆ ಯಾರ ವಿಷಯದಲ್ಲಿಯೂ ಅಸೂಯೆ ಇಲ್ಲ, ನಾನು ಯಾರ ಪರವಾಗಿಯೂ ಪಕ್ಷಪಾತ ಮಾಡುವುದಿಲ್ಲ, ನಾನು ಎಲ್ಲರ ವಿಷಯದಲ್ಲಿಯೂ ಸಮಾನಾಗಿರುತ್ತೇನೆ. ಆದರೆ ಯಾವಾತನು ನನ್ನ ಭಕ್ತಿ ಸೇವೆಯನ್ನು ಮಾಡುವನೋ ಆತನು ನನ್ನ ಸ್ನೇಹಿತನು, ನನ್ನಲ್ಲಿದ್ದಾನೆ ಮತ್ತು ನಾನು ಅವನಿಗೆ ಸ್ನೇಹಿತ. ಇಲ್ಲಿ ಈ ಒಂದು ಭೌತಿಕ ಪ್ರಪಂಚದಲ್ಲಿ ಈಗ ಒಬ್ಬ ವ್ಯಕ್ತಿ ಉದಾರವಾಗಿರ್ಬೋದು, ಆದ್ರೆ ಅವನು ತನ್ನ ಮಕ್ಕಳಲ್ಲಿ ವಿಶೇಷವಾದ ಆಸಕ್ತಿ ಇಟ್ಟಿರ್ತಾನೆ. ಹೇಗೆ ಈಗ ಮಳೆಯು ಬಂಡೆಯ ಮೇಲೆ ಬೀಳಲಿ, ಭೂಮಿಯ ಮೇಲೆ ಬೀಳಲಿ ಅಥವಾ ನೀರಿನ ಮೇಲೆ ಬೀಳಲಿ, ಎಲ್ಲೆಲ್ಲೂ ಮಳೆಯನ್ನು ಸುರಿಸುವ ಮೋಡದಂತೆ ಭಗವಂತ. ಆದರೆ ಆತನು ತನ್ನ ಭಕ್ತರಿಗೆ ವಿಶೇಷ ಗಮನವನ್ನು ಕೊಡ್ತಾನೆ. ನಾವು ಭಗವಂತನ ಭಕ್ತಿ ಸೇವೆ ಮಾಡ್ತೇವೆ. ಈಗ ಹರೇ ಕೃಷ್ಣ ಮಹಾಮಂತ್ರ ಜಪಿಸೋದು, ಭಾಗವತಂ ಕ್ಲಾಸ್ ಅನ್ನು ಕೇಳುವಂಥದ್ದು, ಭಾಗವತಂ ಭಗವದ್ಗೀತೆ ಕ್ಲಾಸ್ ಕೇಳುವಂಥದ್ದು, ಪ್ರಭುಪಾದರ ಪುಸ್ತಕ ಈ ಭಾಗವತಂ ಭಗವದ್ಗೀತೆ ಏನಿದೆ ಇದನ್ನು ಓದುವಂಥದ್ದು, ಇದೆಲ್ಲವೂ ಕೂಡ ಏನಾಗಿರ್ತದೆ ಅಂತ ಹೇಳಿದ್ರೆ ಇದು ಭೌತಿಕವಲ್ಲ, ಇದೆಲ್ಲವೂ ಕೂಡ ಆಧ್ಯಾತ್ಮಿಕ. ಹಾಗೆ ಇಲ್ಲಿ ಹೇಳುವಂಥದ್ದು ಭಗವಂತನಿಗೆ ಯಾರ ಮೇಲೂ ಅಸೂಯೆ ಇಲ್ಲ, ಯಾರ ಪರವಾಗಿಯೂ ಪಕ್ಷಪಾತ ಮಾಡೋದಿಲ್ಲ, ಪಾರ್ಶಿಯಾಲಿಟಿ ಮಾಡೋದಿಲ್ಲ, ಯಾರ ವಿಷಯದಲ್ಲಿಯೂ ಎಲ್ಲರ ವಿಷಯದಲ್ಲೂ ಸಮಾನಾಗಿ ಇರ್ತಾನೆ. ಯಾವತ್ತೂ ಭಕ್ತಿ ಸೇವೆ ಮಾಡ್ತಾನೆ. ಈಗ ಏನು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುತ್ತೇವೆ, ಕ್ಲಾಸ್ ಕೇಳ್ತೇವೆ, ಇದು ಮಾಡಿದ್ರು ಕೂಡ ಸಾಕಾಗ್ತದೆ, ಭಗವಂತ ನೋಡಿಕೊಳ್ತಾನೆ. ಭಗವಂತ ಇಲ್ಲಿ ಹೇಳ್ತಾ ಇರೋದು ಆತನು ನನ್ನ ಸ್ನೇಹಿತನು, ನನ್ನಲ್ಲಿದ್ದಾನೆ ಮತ್ತು ನಾನು ಅವನಿಗೆ ಸ್ನೇಹಿತ. ಇಲ್ಲಿ ಅರ್ಜುನ ಮತ್ತು ಕೃಷ್ಣ ಅರ್ಜುನರನ್ನು ನೋಡ್ಬೋದು. ಕೃಷ್ಣನು ಎಲ್ಲರಿಗೂ ಸಮಾನಾಗಿರುತ್ತಾನೆ, ಆದರೆ ಅದೇ ಸಮಯದಲ್ಲಿ ತನ್ನ ಭಕ್ತರ ಕಡೆಗೆ ಪಕ್ಷಪಾತವನ್ನು ಹೊಂದುವುದು ಹೇಗೆ? ಇದನ್ನು ನೀವು ಚಾಟ್ ನಲ್ಲಿ ಉತ್ತರಿಸಬಹುದು. ಕೃಷ್ಣನು ಎಲ್ಲರಿಗೂ ಸಮನಾಗಿರ್ತಾನೆ, ಆದರೆ ಅದೇ ಸಮಯದಲ್ಲಿ ತನ್ನ ಭಕ್ತರ ಕಡೆಗೆ ಪಕ್ಷಪಾತವನ್ನು ಹೊಂದುವುದು ಹೇಗೆ? ಅಪಿ ಚೇತ್ಸು ದುರಾಚಾರೋ ಭಜತೆ ಮಾಮನನ್ಯ ಭಾಗ್ ಸಾಧುರೇವ ಸಾ ಮಂತವ್ಯಃ ಸಮ್ಯಗ್ ವ್ಯವಸಿತೋ ಹಿ ಸಹ. ಯಾವನಾದರೂ ಅತ್ಯಂತ ಹೀನ ಕಾರ್ಯವನ್ನು ಮಾಡುತ್ತಿದ್ದರೂ ಆತನು ಭಕ್ತಿ ಸೇವೆಯಲ್ಲಿ ತೊಡಗಿದ್ದರೆ ಆತನನ್ನು ಸಾಧು ಎಂದೇ ಭಾವಿಸಬೇಕು, ಏಕೆಂದರೆ ಆತನು ತನ್ನ ನಿರ್ಧಾರದಲ್ಲಿ ಸರಿಯಾಗಿ ನೆಲೆಸಿದ್ದಾನೆ. ಇಲ್ಲಿ ಜಗಾಯ್ ಮದಾಯ್ ಅಂತೇಳಿ ಅವರು ಜನರಿಗೆ ಹಲ್ಲೆಯನ್ನು ಮಾಡ್ತಾ ಇರ್ತಾರೆ, ಜನರ ಮೇಲೆ. ಇವರು ನಿತ್ಯಾನಂದರು ಪ್ರವಚನ ಮಾಡ್ಲಿಕ್ಕೆ ಹೋಗ್ತಾರೆ, ಅವರ ಮೇಲೆ ಕೂಡ ಹಲ್ಲೆ ಮಾಡ್ತಾರೆ. ಇದನ್ನು ತಿಳಿದು ಚೈತನ್ಯ ಮಹಾಪ್ರಭುಗಳಿಗೆ ಸಿಟ್ಟು ಬಂದು ಇವರನ್ನು ಕೊಲ್ಲುವುದಕ್ಕೆ ಮುಂದಾಗ್ತಾರೆ. ಆಗ ನಿತ್ಯಾನಂದ ಪ್ರಭುಗಳು, ಬೇಡ, ಕಲಿಯುಗದಲ್ಲಿ ನೀವು ಬೇಡ, ಕೊಲ್ಲೋದು ಬೇಡ, ಯಾಕಂತ ಹೇಳಿದ್ರೆ ಜನ ಆಲ್ರೆಡಿ ಸತ್ತಿದ್ದಾರೆ ಅಂತ ಈ ರೀತಿಯಾಗಿ ಹೇಳ್ತಾರೆ. ಇಲ್ಲಿ ನಾವು ತಿಳಿಬೇಕಾಗಿರೋದು ಏನಂತ ಹೇಳಿದ್ರೆ, ಈಗ ಭಕ್ತಿ ಸೇವೆಯನ್ನು ಮಾಡ್ತಾ ಇದ್ರೆ ಅವ್ರು ಏನಾದ್ರು ತಪ್ಪು ಮಾಡ್ತಾ ಇದ್ರು ಕೂಡ ಅವರನ್ನ ತಿದ್ಲಿಕ್ಕೆ ನಾವು ಹೋಗ್ಬಾರ್ದು ಅಂತೇಳಿ. ಯಾರು ಅವರಿಂದ ಸೀನಿಯರ್ಸ್ ಇರ್ತಾರೆ ಅವರನ್ನ ತಿದ್ದುತ್ತಾರೆ, ನಾವು ಅವರ ತಪ್ಪನ್ನು ಹೈಲೈಟ್ ಮಾಡಿ ಎಲ್ಲರಿಗೂ ಹೇಳ್ಬಾರ್ದು ಅಂತ ಹೇಳಿ ನಾವಿಲ್ಲಿ ತಿಳಿಯುವಂಥದ್ದು. ಯಾಕಂತ ಹೇಳಿದ್ರೆ ಯಾವನಾದ್ರೂ ಅತ್ಯಂತ ಹೀನ ಕಾರ್ಯವನ್ನು ಮಾಡುತ್ತಿದ್ರು ಆತನು ಭಕ್ತಿ ಸೇವೆಯಲ್ಲಿ ತೊಡಗಿದ್ರೆ
ಆತನನ್ನು ಸಾಧು ಎಂದೇ ಭಾವಿಸ್ಬೇಕು. ಏಕೆಂದ್ರೆ ಆತನು ತನ್ನ ನಿರ್ಧಾರದಲ್ಲಿ ಸರಿಯಾಗಿ ನೆಲೆಸಿದ್ದಾನೆ. ಭಕ್ತಿ ಸೇವೆ ಮಾಡ್ತಾ ಇರ್ತಾನೆ. ಇಲ್ಲಿ ನಾಮ ಅಂತ ಇರ್ಬೋದು. ಇಲ್ಲಿ ನಾಮವನ್ನು ಜಪಿಸುವ ಶಕ್ತಿಯ ಮೇಲೆ ವ್ಯಕ್ತಿಯು ಪಾಪ ಕಾರ್ಯಗಳನ್ನು ಮಾಡಬಹುದೇ? ಈಗ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿಕೊಂಡು ಪಾಪ ಕಾರ್ಯ ಮಾಡ್ಬೋದಾ ಅಂತ ಕೇಳ್ತಾ ಇದ್ದಾರೆ. ಈಗ ಇದನ್ನು ಚಾಟ್ ಅಲ್ಲಿ ಹಾಕಿ. ಗಿವಿಂಗ್ ಫ್ರೂಟ್ಸ್ ಅಕಾರ್ಡಿಂಗ್ ಟು ದೇರ್ ಕಾರ್ಮಾಸ್ ಹಿ ಲವ್ಸ್ ಹಿಸ್ ಪ್ಯೂರ್ ಡಿವೋಟೀಸ್. ಓಕೆ, ಜ್ಯೋತಿ ಅವರು ಕೇಳ್ತಾ ಇದ್ದಾರೆ ಭಗವಂತ ತನ್ನ ಭಕ್ತನ ಬಗ್ಗೆ. ಓಕೆ, ನಾಮವನ್ನು ಜಪಿಸಿ ಪಾಪ ಕಾರ್ಯಗಳನ್ನು ಮಾಡ್ಬೋದೇ ಇರೋದಕ್ಕೆ ಶ್ರುತಿಯವರು, ವಿಜಯಲಕ್ಷ್ಮಿ ಅವರು, ಮಾನಸ ಹೆಬ್ಬಾವರವರು ಇಲ್ಲ ಅಂತ. ಎಸ್, ಹೌದು, ಮಾಡ್ಲಿಕ್ಕಿಲ್ಲ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಾಶ್ವತ್ ಶಾಂತಿಂ ನಿಗಚ್ಚತಿ ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಕುಂತಿಯ ಮಗನಾದ ಅರ್ಜುನನೇ, ಅವನು ಶೀಘ್ರವಾಗಿ ಧರ್ಮಾತ್ಮನಾಗುತ್ತಾನೆ ಮತ್ತು ಶಾಶ್ವತ ಶಾಂತಿಯನ್ನು ಪಡೆಯುತ್ತಾನೆ. ನನ್ನ ಭಕ್ತನು ಎಂದೂ ನಾಶವಾಗುವುದಿಲ್ಲ ಎಂದು ಧೈರ್ಯವಾಗಿ ಘೋಷಿಸು. ಸೊ ಇಲ್ಲಿ ಅವರು ತಪ್ಪು ಮಾಡ್ತಾ ಇದ್ರು ಕೂಡ ಅವರು ಮತ್ತೆ ಭಗವಂತ ಅವರನ್ನು ಭಗವಂತ ಅವರಿಗೆ ಅವಕಾಶವನ್ನು ಕೊಡ್ತಾನೆ ಸರಿಯಾಗ್ಲಿಕ್ಕೆ. ಸೊ ಹಾಗೆ ಇಲ್ಲಿ ಹೇಳುವಂಥದ್ದು ಅರ್ಜುನನ ಹತ್ತಿರ, ನನ್ನ ಭಕ್ತನು ಶೀಘ್ರವಾಗಿ ಧರ್ಮಾತ್ಮನಾಗ್ತಾನೆ ಮತ್ತು ಶಾಶ್ವತ ಶಾಂತಿಯನ್ನು ಪಡಿತಾನೆ. ನನ್ನ ಭಕ್ತನು ಎಂದೂ ನಾಶ ಆಗೋದಿಲ್ಲ ಅಂತ ಧೈರ್ಯವಾಗಿ ಘೋಷಿಸು. ಅರ್ಜುನ, ನೀನು ಈಗ ಹೇಳು. ಇಷ್ಟವರೆಗೆ ನಾನು ಹೇಳಿದೆ, ಈಗ ನೀನ್ ಹೇಳು. ಭಗವಂತನ ಭಕ್ತ ಎಂದು ನಾಶ ಆಗೋದಿಲ್ಲ. ಸೊ ಇಲ್ಲಿ ನೋಡ್ಬೋದು ನೀವು, ಈ ಹಿರಣ್ಯಕಶಿಪುವಿನ ವಧೆ ನಂತರ ನರಸಿಂಹ ಉಗ್ರ ರೂಪದಲ್ಲಿ ಇರ್ತಾನೆ. ಹಾಗಿರ್ಬೇಕಾದ್ರೆ ಎಲ್ಲಾ ದೇವತೆಗಳು ಹೆದರ್ತಾ ಇರ್ತಾರೆ. ಅವರು ಪ್ರಹ್ಲಾದನೆ ಹೇಳೋದು, ನೀನು ಹೋಗು ಭಗವಂತನ ಬಳಿಗೆ ಅಂತ ಹೇಳಿ. ಆಗ ಅವನು ಹೋಗ್ತಾನೆ. ಅದಕ್ಕೆ ಇವ್ರು ಕೇಳುವಂಥದ್ದು, ನಿನಗೆ ಹೆದರಿಕೆ ಆಗೋದಿಲ್ವಾ ಅಂತ. ಅದಕ್ಕೆ ಪ್ರಹ್ಲಾದ ಹೇಳುವಂಥದ್ದು, ನನ್ನ ತಂದೆಯ ಬಳಿಗೆ ಹೋಗಲು ನಾನೇಕೆ ಹೆದರಲಿ ಅಂತೇಳಿ ಈ ರೀತಿಯಾಗಿ ಅವನು ಹೋಗ್ತಾನೆ. ಹೇಳಿದ್ರೆ ಭಕ್ತರು ಯಾವಾಗ್ಲೂ ಅಭಯ ಸ್ಟೇಜ್ ಅಲ್ಲಿ ಇರ್ತಾರೆ, ಅವರಿಗೆ ಭಯ ಆಗೋದಿಲ್ಲ. ಹಾಗೆ ಭಕ್ತನು ಎಂದು ನಾಶ ಆಗೋದಿಲ್ಲ ಎಂದು ಧೈರ್ಯವಾಗಿ ಘೋಷಿಸುವಂತ ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ. ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವ ಮಾತ್ಮಾನಂ ಮತ್ಪರಾಯಣಃ. ಸದಾ ನನ್ನನ್ನು ಚಿಂತಿಸುವುದರಲ್ಲಿ ಮನಸ್ಸನ್ನು ತೊಡಗಿಸು, ನನ್ನ ಭಕ್ತನಾಗು, ನನಗೆ ನಮಸ್ಕಾರ ಮಾಡು ಮತ್ತು ನನ್ನನ್ನು ಪೂಜಿಸು. ಆಗ ನನ್ನಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿ ನಿಶ್ಚಯವಾಗಿಯೂ ನೀನು ನನ್ನಲ್ಲಿಗೆ ಬರುವೆ. ಸೊ ಇಲ್ಲಿ ಸದಾ ಭಗವಂತನನ್ನು ಕುರಿತು ಚಿಂತಿಸುವುದು, ಮನಸ್ಸನ್ನು ಭಗವಂತನಲ್ಲಿ ತೊಡಗಿಸುವುದು, ಭಗವಂತನ ಭಕ್ತನಾಗೋದು, ಭಗವಂತನಿಗೆ ನಮಸ್ಕಾರ ಮಾಡೋದು, ಭಗವಂತನನ್ನು ಪೂಜಿಸುವುದು. ಹೀಗೆ ಆಗ ಸಂಪೂರ್ಣವಾಗಿ ಭಗವಂತನಲ್ಲಿ ನಾವು ಆಗ ನನ್ನಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿ ನಿಶ್ಚಯವಾಗಿಯೂ ನೀನು ನನ್ನಲ್ಲಿಗೆ ಬರುವೆ. ಹಾಗಿದ್ರೆ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಸೊ ಇಲ್ಲಿ ಅಧ್ಯಾಯದ ಸಾರಾಂಶ, ಕೃಷ್ಣನು ತಾನು ಬಹಿರಂಗಪಡಿಸಲಿರುವ ಜ್ಞಾನವನ್ನು ವೈಭವೀಕರಿಸುತ್ತಾನೆ. 1ನೇ ಶ್ಲೋಕದಿಂದ 3ನೇ ಶ್ಲೋಕದಲ್ಲಿ ನೋಡ್ಬೋದು. ಐಶ್ವರ್ಯ ಜ್ಞಾನ, ಈ ಜಗತ್ತಿನೊಂದಿಗೆ ಕೃಷ್ಣನ ಸಂಬಂಧ 4ರಿಂದ 10ನೇ ಶ್ಲೋಕದಲ್ಲಿ. ವಿವಿಧ ರೀತಿಯ ಆರಾಧನೆ 11ರಿಂದ 25ನೇ ಶ್ಲೋಕ. ಕೃಷ್ಣ ಭಕ್ತಿಯ ಮಹಿಮೆಗಳು 26ರಿಂದ 34ನೇ ಶ್ಲೋಕ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಇವತ್ತಿನ ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿದ್ರೆ ಅನಲೈಸ್ ಮಾಡಿ ಕೇಳ್ಬೋದು.